ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ. ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ವೀಕ್ಷಕರೇ, ಈ ದಿವಸದ ನಮ್ಮ ವಿಶೇಷ ಮಾತುಕತೆಯಲ್ಲಿ ನಾವು ಇವತ್ತು ಇದೊಂದು ವಿಷಾದ ಜೊತೆಗೆ ಒಂದು ನಮ್ಮ ಕರ್ತವ್ಯ ಕೂಡ. ನಮ್ಮನ್ನು ಇತ್ತೀಚೆಗೆ ಅಗಲಿದಂಥ ಹಿರಿಯ ಸಮಾಜ ಸೇವಕ ಸುರೇಶ್ ಶೆಟ್ಟಿ ಅವರ ಒಂದು ನೆನಪಿನಲ್ಲಿ ಈ ಒಂದು ನುಡಿನಮನದ ಮಾತುಕತೆಯನ್ನು ನಾವು ಇವತ್ತು ಆಯೋಜಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸುರೇಶ್ ಶೆಟ್ಟಿ ಅವರನ್ನು, ಅವರ ಜೊತೆಗೆ ತುಂಬ ಆತ್ಮೀಯ ಒಡನಾಟ ಇದ್ದಂಥ 3 ಮಂದಿ ಗಣ್ಯರು ನಮ್ಮ ಜೊತೆಗಿದ್ದಾರೆ. ಕೆ ತೇಜೋಮಯ ಅವರು, ದಿಲ್ರಾಜ್ ಆಳ್ವ ಅವರು, ಡಾಕ್ಟರ್ ನವೀನ್ ಶೆಟ್ಟಿ ಅವರು. ನಾನು 3 ಮಂದಿ ಗಣ್ಯರನ್ನು ಕೂಡ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ ಸರ್. ಕೆ ತೇಜೋಮಯ ಅವರು ಹಿರಿಯ ಕಾಂಗ್ರೆಸ್ಸಿಗರು, ಮಂಗಳೂರು ಮೂಡದ ಮಾಜಿ ಅಧ್ಯಕ್ಷರಾಗಿದ್ದೇ ಕೆಲಸ ಮಾಡಿದವರು. ಜೊತೆಗೆ ಕಾಂಗ್ರೆಸ್ನಲ್ಲಿ ಯುವ ಕಾಂಗ್ರೆಸ್ಸಿನಿಂದ ತನ್ನ ಒಂದು ರಾಜಕಾರಣವನ್ನು ಆರಂಭಿಸಿದವರು. ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು. ಜೊತೆಗೆ ಮಂಗಳೂರು ನಗರ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದವರು. ಜೊತೆಗೆ ಜಿಲ್ಲಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದವರು. ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸಿದವರು ಮತ್ತು ಕ್ರೀಡಾಪಟುಗಳು, ಕ್ರೀಡಾ ಸಂಘಟನೆಯಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಿರುವವರು. ದಿಲ್ರಾಜ್ ಆಳ್ವ ಅವರು ದಕ್ಷಿಣ ಕನ್ನಡ ಜಿಲ್ಲಾ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರು ಮತ್ತು ಬಹುಮುಖ್ಯವಾಗಿ ಸ್ವಚ್ಛ ಭಾರತ್ ಅಭಿಯಾನದ, ಮಂಗಳೂರಿನಲ್ಲಿ ರಾಮಕೃಷ್ಣ ಮಿಷನ್ ಆಯೋಜಿಸ್ತಾ ಇರುವಂಥ ಸ್ವಚ್ಛ ಭಾರತ್ ಅಭಿಯಾನದ ಒಬ್ಬ ಪ್ರಮುಖ ಕಾರ್ಯಕರ್ತರಾಗಿ ದಿಲ್ರಾಜ್ ಆಳ್ವ ಅವರು ಕಾರ್ಯನಿರ್ವಹಿಸಿದ್ದಾರೆ. ಜೊತೆಗೆ ಮಂಗಳೂರಿನ ಅನೇಕ ಜನಪರ ಮತ್ತು ಸಮಾಜಮುಖಿ ಕಾರ್ಯದಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಿರುವವರು ದಿಲ್ರಾಜ್ ಆಳ್ವ ಅವರು. ಜೊತೆಗೆ ಡಾಕ್ಟರ್ ನವೀನ್ ಶೆಟ್ಟಿ ಕೆ ಅವರು, ಇವರು ನಿಟ್ಟೆ ಸಂಸ್ಥೆಯವರ ಡಾಕ್ಟರ್ NSAM PU ಕಾಲೇಜ್ ನಂತೂರು, ಈ ಒಂದು ಕಾಲೇಜಿನ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಈ ಮೊದಲು ಮಹೇಶ್ ಕಾಲೇಜ್ ಜೊತೆಗೆ ರಾಮಕೃಷ್ಣ ಕಾಲೇಜಿನಲ್ಲಿ ಕೂಡ ಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸಿದವರು. ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾಗಿ ಕೂಡ ಕಾರ್ಯನಿರ್ವಹಿಸಿದವರು. ಲಯನ್ಸ್ ಸಂಸ್ಥೆಯಲ್ಲಿ, ಲಯನ್ಸ್ ಅಶೋಕನಗರ ಈ ಒಂದು ಸಂಸ್ಥೆಯಲ್ಲಿ ಅವರು ಲಯನ್ಸ್ ಸಂಸ್ಥೆಯ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವೀಕ್ಷಕರೇ, ಸುರೇಶ್ ಶೆಟ್ಟಿ ಅವರು, ನಮ್ಮನ್ನು ಇತ್ತೀಚೆಗಷ್ಟೇ ಅಗಲಿದಂಥ ಸುರೇಶ್ ಶೆಟ್ಟಿ ಅವರು ಕೂಡ ಇದೇ ಅಶೋಕನಗರ ಲಯನ್ಸ್ ಕ್ಲಬ್ನ ಮಾಜಿ ಅಧ್ಯಕ್ಷರಾಗಿ ಕೂಡ ಕಾರ್ಯನಿರ್ವಹಿಸಿದವರು. ಒಬ್ಬ ಕಟ್ಟ ಪ್ರಖರವಾದ ಕಾಂಗ್ರೆಸ್ಸಿಗನಾಗಿದ್ದು, ಜೊತೆಗೇನೆ ರಾಜಕಾರಣದ ಜೊತೆಗೇನೆ ಸಮಾಜ ಸೇವೆಯಲ್ಲಿ ತನ್ನನ್ನು ತುಂಬ ಬದ್ಧತೆಯಿಂದ ತೊಡಗಿಸಿಕೊಂಡ ಒಬ್ಬ ಸಮಾಜ ಸೇವಕ. ಸಮಾಜ ಸೇವೆ ಅಂತ ಹೇಳಿದ್ರೆ ಅದು ಸುರೇಶ್ ಶೆಟ್ಟಿ ಅಂತ ಹೇಳಿದ್ರೆ ಸಮಾಜ ಸೇವೆ ಅನ್ನುವಂಥ ಒಂದು ಛಾತಿ ಅಥವಾ ಅಂಥ ಒಂದು ಬದುಕನ್ನು ಕಟ್ಟಿಕೊಂಡವರು. ಕಳೆದ 40-45 ವರ್ಷಗಳಿಂದ ರಾಜಕಾರಣ, ಕಾರ್ಪೊರೇಟರ್ ಆಗಿ ಮಂಗಳೂರು ಮಹಾನಗರ ಪಾಲಿಕೆಯ 2 ಅವಧಿಯ ಕಾರ್ಪೊರೇಟರ್ ಆಗಿ ಸೇವೆ ಸಲ್ಲಿಸಿ, ಜೊತೆಗೆ ಪರಿಸರಾಸಕ್ತರ ಒಕ್ಕೂಟದಲ್ಲಿ ಸೇವೆ ಸಲ್ಲಿಸಿಕೊಂಡು, ಜೊತೆಗೆ ಭಾರಿ ಮುಖ್ಯವಾಗಿ ಮಂಗಳೂರಿನಲ್ಲಿ ಮಲೇರಿಯಾ ಪ್ರಕರಣಗಳು ಜಾಸ್ತಿ ಆಗ್ತಿದ್ದ ಸಂದರ್ಭದಲ್ಲಿ ಜಿಲ್ಲಾಡಳಿತದ ಜೊತೆಗೆ ಸೇರಿಕೊಂಡು ಮಲೇರಿಯಾ ಜಾಗೃತಿಗಾಗಿ ರಾತ್ರಿ ಹಗಲು ಕೆಲಸ ಮಾಡ್ತಾ ಇದ್ದಂಥ ಸೇವಾಕರ್ತರು ಅದು ಸುರೇಶ್ ಶೆಟ್ಟಿ ಅವರು. ಲಯನ್ಸ್ ಸಂಸ್ಥೆಯಲ್ಲಿ ಕೂಡ ಅಷ್ಟೇ. ಜೊತೆಗೆ ಪಕ್ಷದಲ್ಲಿದ್ದು ಕೂಡ, ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಸೇವಾದಳದಲ್ಲಿ ಅವರು ಮುಖ್ಯವಾಗಿ ಸೇವಾದಳ ಅನ್ನೋದು ಅದು ಕಾಂಗ್ರೆಸ್ ಪಕ್ಷದ ಒಂದು ಮಾತೃ ಸಂಸ್ಥೆ ಇದ್ದಾಗೆ ಸೇವೆ ಅಥವಾ ಮಕ್ಕಳಿಗೆ ಸಂಸ್ಕೃತಿಯನ್ನು, ವಿಚಾರವನ್ನು, ಗಾಂಧಿ ವಿಚಾರಧಾರೆಯನ್ನು ಹೇಳಿಕೊಡುವಂಥ ಒಂದು ಸಂಘಟನೆ, ಅದರಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಮತ್ತು ಇತ್ತೀಚಿನ ವರ್ಷಗಳ ಅಲ್ಲಿ ಸ್ವಚ್ಛ ಭಾರತ್ ಅಭಿಯಾನ ಆರಂಭವಾದಾಗ ಮಂಗಳೂರಿನಲ್ಲಿ ಈ ಅಭಿಯಾನದ ಮುಖ್ಯ ನೇತೃತ್ವವನ್ನು ವಹಿಸಿದ್ದೇ ಮಂಗಳೂರಿನ ರಾಮಕೃಷ್ಣ ಮಠ ಅಥವಾ ರಾಮಕೃಷ್ಣ ಮಿಷನ್, ಮಂಗಳೂರಿನ ಮಂಗಳಾದೇವಿ ದೇವಸ್ಥಾನದ ಸಮೀಪದಲ್ಲಿ ಈ ಒಂದು ರಾಮಕೃಷ್ಣ ಮಠದ ಕ್ಯಾಂಪಸ್ ಇದೆ. ಸೊ ಅಲ್ಲಿ ಈ ಒಂದು ಸ್ವಚ್ಛ ಭಾರತ್ ಅಭಿಯಾನಗಳು ಆರಂಭವಾದಾಗ ಅದರ ಮುಂಚೂಣಿಯ ಕಾರ್ಯಕರ್ತನಾಗಿ ದುಡಿದವರು ಸನ್ಮಾನ್ಯ ಸುರೇಶ್ ಶೆಟ್ಟಿ ಅವರು. ಇತ್ತೀಚೆಗೆ ಅವರ ಈ ಒಂದು ಅಗಲಿಕೆಗೆ ನಂತರ ನಡೆದಂಥ ನುಡಿನಮನ ಕಾರ್ಯಕ್ರಮದಲ್ಲಿ ಕೂಡ ಈ ಒಂದು ರಾಮಕೃಷ್ಣ ಮಿಷನ್ನ ಸ್ವಾಮೀಜಿಗಳು, ಏಕಗಮ್ಯಾನಂದ ಸ್ವಾಮೀಜಿಯವರು ಕೂಡ ಸುರೇಶ್ ಶೆಟ್ಟಿ ಅವರ ಒಂದು ಸೇವೆಯನ್ನು, ರಾಮಕೃಷ್ಣ ಮಿಷನ್ ಮತ್ತು ಸ್ವಚ್ಛ ಭಾರತ್ ಅಭಿಯಾನಕ್ಕೆ ಸಲ್ಲಿಸಿದ ಸೇವೆಯನ್ನು ಕೂಡ ಭಾರಿ ಪ್ರೀತಿಯಿಂದ ನೆನೆದುಕೊಂಡಿದ್ದರು. ಸೊ ಇಂಥ ಎಲ್ಲ ಸುರೇಶ್ ಶೆಟ್ಟಿ ನಮ್ಮನ್ನು ಇವತ್ತು ಅಗಲಿದ್ದಾರೆ ಮತ್ತು ದಿಢೀರಾಗಿ, ತೀರಾ ಆಕಸ್ಮಿಕವಾಗಿ ಒಬ್ಬ ಆರೋಗ್ಯವಂತ ಮನುಷ್ಯ ನೇರ ನಮ್ಮ ನಡುವಿನಿಂದ ಎದ್ದು ಹೋಗಿದ್ದಾರೆ ಮತ್ತು ತುಂಬ ಲವಲವಿಕೆಯ ಮತ್ತು ಸದಾ ಕ್ರಿಯಾಶೀಲ ವ್ಯಕ್ತಿ. ಸೊ ಇಂಥ ಸುರೇಶ್ ಶೆಟ್ಟಿಯವರಿಗೆ ನುಡಿ ನಮನವನ್ನು ಸಲ್ಲಿಸುವಂಥ ಈ ಒಂದು ಸಂವಾದ ಕಾರ್ಯಕ್ರಮ
ನಾನು ಈ ಒಂದು ಸಂವಾದವನ್ನು ಆರಂಭಿಸುವ ಸಂದರ್ಭದಲ್ಲಿ ಮೊದಲಾಗಿ ಕೆ ತೇಜಮಯ ಅವರು ಹಿರಿಯ ಕಾಂಗ್ರೆಸ್ಸಿಗರು, ಅವರು ಸುರೇಶ್ ಶೆಟ್ಟಿಯ ಜೊತೆಗೆ ಅವರಿಗಿದ್ದಂಥ ಒಡನಾಟವನ್ನು ನಾನು ಅವ್ರ ಹತ್ರ ಕೇಳಲಿಕ್ಕೆ ಬಯಸ್ತೇನೆ. ಎಸ್ ಸರ್, ನೀವು ಸುರೇಶ್ ಶೆಟ್ಟಿಯವರನ್ನು ಯಾವ ಕಾಲದಲ್ಲಿ ನೋಡಿದ್ದು, ಯಾವ ರೀತಿಯಲ್ಲಿ, ಏನು ನಿಮಗೂ ಅವರಿಗೂ ಇದ್ದಂಥ ಪ್ರೀತಿ ಒಡನಾಟ ಯಾವ ರೀತಿಯದ್ದು? ಪ್ರಾರಂಭ ದಿಸೆಯಿಂದ ಯೂತ್ ಕಾಂಗ್ರೆಸ್ನ ಒಂದು ಅಭಿಯಾನದಲ್ಲಿ ನಾನು ತೊಡಗಿಕೊಂಡಾಗ ಸಾಧಾರಣ 75ನೇ ಇಸ್ವಿಗೆ ನಾನು ಮೈಸೂರಿನಲ್ಲಿ ಇಂಜಿನಿಯರಿಂಗ್ ಮುಗಿಸಿಕೊಂಡು ಮಂಗಳೂರಿಗೆ ಕಾಲಿಟ್ಟಾಗ ವಿದ್ಯಾರ್ಥಿ ದೆಸೆಯಲ್ಲಿ ಮೈಸೂರಿನಲ್ಲಿ ಕಳೆದೆ. ಅದರಿಂದಾಗಿ ನನಗೆ ವಿದ್ಯಾರ್ಥಿ ದೆಸೆಯ ಕನೆಕ್ಷನ್ಸ್ ಇಲ್ಲಿ ಸೌತ್ ಕನ್ನಡದಲ್ಲಿ ಇರಲಿಲ್ಲ. ಆ ಒಂದು ನ್ಯೂನತೆಯನ್ನು ನನಗೆ ನೀಗಿಸಿದವರು ನಮ್ಮ ಸುರೇಶ್ ಶೆಟ್ಟಿ ಅವರು ಅಂತ ಹೇಳ್ಬೋದು. ಪ್ರಾರಂಭದಲ್ಲಿ ಅಂದ್ರೆ ಆ ಟೈಮಲ್ಲಿ ಅವರು ಕಾಂಗ್ರೆಸ್ ನಲ್ಲಿ ಸಕ್ರಿಯರಾಗಿದ್ದರು, ಸ್ಟೂಡೆಂಟ್ ಆಕ್ಟಿವಿಟೀಸ್ ಸಹ ಇದ್ರು ಅವರು. ಹಾಗೆ ಸಾಧಾರಣ ನಾವು ಪ್ರಾಯಶಃ 73, ನಾನು ಅವರು 72, ಒಂದು ವರ್ಷದ ಹೆಚ್ಚು ಕಮ್ಮಿಯಲ್ಲಿ ಅಣ್ಣ ತಮ್ಮಂದಿರಾಗಿ ಇದ್ದವರು. 72 ಹೌದು. ಆದರೂ ಸಣ್ಣ ಯುವಕರ ತರನೇ ಅವರದು ಆಕ್ಟಿವಿಟೀಸ್ ನಮ್ಗಿಂತ ಜಾಸ್ತಿ ಆಕ್ಟಿವಿಟೀಸ್. ಅದರಿಂದ 75ನೇ ಇಸ್ವಿಯಲ್ಲಿ ಸಾಧಾರಣ ನಮ್ಮ ಯೂತ್ ಕಾಂಗ್ರೆಸ್ಸಿನ ಮೂವ್ಮೆಂಟ್ಗಳಲ್ಲಿ ಮೈದಾನಲ್ಲಿ ಕ್ಯಾಂಪುಗಳನ್ನು ಮಾಡುವಂಥ ಒಂದು ಬಂತು. ಓಲ್ಡ್ ಏಜ್ ಪೆನ್ಷನ್, ಹ್ಯಾಂಡಿಕ್ಯಾಪ್ ಪೆನ್ಷನ್ಸ್, ವಿಧವೆಯರ ಪೆನ್ಷನ್, ಇದಕ್ಕೆಲ್ಲ ಅವರು ಬೇರೆ ಬೇರೆ ಸಂಸ್ಥೆಗಳಿಗೆ ಅಳೆದು ಗೌರ್ಮೆಂಟ್ ಸಂಸ್ಥೆಗಳಿಗೆ ಹೋಗಿ ಅಲ್ಲಿ ಅವರು ಹಿಂದೆ ಬರುವಂಥ ಕರ್ತವ್ಯವನ್ನು ನೋಡಿ ಸುರೇಶ್ ಶೆಟ್ಟಿ ಅವರ, ಮುಖ್ಯವಾಗಿ ಸುರೇಶ್ ಶೆಟ್ಟಿ ಅವರ ಅದೊಂದು ಆಲೋಚನೆ. ಮೈದಾನಲ್ಲಿ ಒಂದು ಕ್ಯಾಂಪನ್ನೇ ನಾವು ಪ್ರಾರಂಭ ಮಾಡಿದ್ದೇವೆ. ನಮಗೆ ಆ ಟೈಮ್ನಲ್ಲಿ ಶಾಂತರಾಮ್ ಶೆಟ್ಟರ್ ಅಂತ ಡಾಕ್ಟರ್ಗಳು ಬಹಳ ಸಹಾಯ ಮಾಡಿದ್ದಾರೆ. ಯಾಕೆಂದರೆ ಹ್ಯಾಂಡಿಕ್ಯಾಪಿಗೆ ಅವರದ್ದು ಸರ್ಟಿಫಿಕೇಟ್ ಬೇಕಿತ್ತು, ತಹಶೀಲ್ದಾರ್ ಅವರಿಗೆ ವಿಧವಾ ಪೆನ್ಷನ್ಗೆ ವಿಲೇಜ್ ಅಕೌಂಟೆಂಟ್ಸ್ ಮತ್ತು ಇವ್ರದ್ದು ಬೇಕಿತ್ತು. ಅವರನ್ನೆಲ್ಲರನ್ನೂ ಸೇರಿಸ್ಬಿಟ್ಟು ಅದು ಫಸ್ಟ್ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದು ಸುರೇಶ್ ಶೆಟ್ಟಿ ಅವರು. ಆದರೆ ನಮ್ಮ ಯೂತ್ ಕಾಂಗ್ರೆಸ್ನ ನೆಲೆಯಲ್ಲಿ ಇದೇ ಮೈದಾನದಲ್ಲಿ ಮಾಡಿ ಎಲ್ಲ ಜನರನ್ನು ಸೇರಿಸಿಕೊಂಡು ಆವಾಗ ಒಂದು ದಿವಸಕ್ಕೆ ಸಾಧಾರಣ 100-200 ಅಪ್ಲಿಕೇಶನ್ಸ್ಗಳನ್ನು ಕೂಡ ಮಾಡಿಸುವಂಥ ಒಂದು ಕೆಲಸವನ್ನು ಅವರು ಪ್ರಾರಂಭ. ಇದು ಆಲೋಚನೆ ಯಾರಿಗೂ ಬರಲಿಲ್ಲ. ಆ ಆಲೋಚನೆ ಬಂದದ್ದು ಈ ಹುಡುಗನಿಗೆ ಒಂದು ತುಂಬಾ ಕಷ್ಟಕ್ಕೆ ಒಳಗಾಗಿರುವಂತ. ಅದರಿಂದಾಗಿ ಯಾಕಂತ ಹೇಳಿದ್ರೆ ಅದಕ್ಕೆ ಒಂದು ಕಾರಣ ಇದೆ. ಅವರ ಮನೆಯ ಮುಂದುಗಡೆಯಲ್ಲಿ ನಮ್ಮ ಕಾಂಗ್ರೆಸ್ ಕಚೇರಿಯ ಮುಂದುಗಡೆಯಲ್ಲಿ ವಿಧವೆಯರು ಬಂದು ನಿಂತು ತೊಳೆದು ಹ್ಯಾಂಡಿಕ್ಯಾಪ್ನವರು ಕಷ್ಟಪಟ್ಟು ಮಾಳಿಗೆ ಇಟ್ಕೊಂಡು ಬರೋದು ಎಲ್ಲ ನೋಡ್ಬಿಟ್ಟು ಇದಕ್ಕೆ ಒಂದು ಪರಿಹಾರವನ್ನು ಮಾಡಬೇಕು ಅಂತ ಹೇಳುವಾಗ ಅವರು ಈ ಒಂದು ಆಲೋಚನೆಯನ್ನು ಮಾಡಿದರು. ಒಂದೇ ಸ್ಥಳದಲ್ಲಿ 75ರಿಂದ ಪ್ರಾರಂಭ ಆಯಿತು. ಆದ್ದರಿಂದಾಗಿ ಆ ಸಮಯದಲ್ಲಿ ನಾವು ಅವಿರತವಾಗಿ ಒಬ್ಬರಿಂದ ಒಬ್ಬರು, ಯಾಕಂತ ಹೇಳಿದರೆ ಅವರನ್ನು ಹೊತ್ತುಕೊಂಡು ಬರುವಂಥ ಕೆಲಸ ಸಹ ನಾವು ಮಾಡಬೇಕು, ಅವರನ್ನು ಮನೆಗೆ ಬಿಟ್ಟು ಹೋಗುವ ಕೆಲಸವನ್ನು ಮಾಡಬೇಕು. ಅಲ್ಲಿ ಆ ದಿವಸ ಸರ್ಟಿಫಿಕೇಟ್ ಸಿಕ್ಕುವುದಿಲ್ಲ, ಅಪ್ಲಿಕೇಶನ್ ಫಾರ್ಮ್ಗೆ ಎಲ್ಲ ಸೈನ್ ಆಗಿರ್ತದೆ, ಅದು ಆಫೀಸಿಗೆ ಹೋಗಿ ಬರುವಂತಾಗ ಕೊಂಡೋಗಿ ಮುಟ್ಟಿಸುವಂಥ ಕೆಲಸವನ್ನು ಸುರೇಶ್ ಶೆಟ್ಟಿ ಅವರ ಮುಖಾಂತರದಲ್ಲಿ ಮಾಡ್ತಿದ್ರು. ಇದನ್ನೆಲ್ಲ ಆದಮೇಲೆ ನಮಗೆ 77ರಲ್ಲಿ ಚುನಾವಣೆ ಬಂತು, ಲೋಕಸಭೆ ಚುನಾವಣೆ. ಅನಿರೀಕ್ಷಿತವಾಗಿ ನಾವು ಅದರಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ನಮಗೆ ನಮ್ಮ ಕರ್ತವ್ಯ, ಯೂತ್ ಕಾಂಗ್ರೆಸ್ ನಮ್ಮ ಕಾರ್ಯಕರ್ತರು ನಾವೆಲ್ಲ, ಜನಾರ್ದನ್ ಪೂಜಾರಿ ಬಂದರು, ಹೊಸತಾಗಿ ಅವರೊಂದು ಕಾಂಗ್ರೆಸ್ಸಿಗೆ ಬಂದು ನಮ್ಮ ಅಭ್ಯರ್ಥಿಯಾಗಿ ಹೌದು ಫಸ್ಟ್ ಟೈಮ್. ಅದರಿಂದಾಗಿ ಆ ಸಂದರ್ಭದಲ್ಲಿ ಸ್ವಲ್ಪ ನಾನು ಈಗ ಹೇಳಬಾರ್ದದು, ಆದರೆ ನಾನು ಹಿರಿಯ ಸ್ಥಾನದಲ್ಲಿ ಈಗ ಯಾವುದೇ ಒಂದು ಪಕ್ಷದ ಕನೆಕ್ಷನ್ ಇಲ್ಲದೆ ನಾನು ನಿವೃತ್ತಿ ಆದ್ದರಿಂದಾಗಿ ಹೇಳ್ತಿದ್ದೇನೆ. ಮೂಲವಾಗಿದ್ದಂಥ ಕಾಂಗ್ರೆಸ್ ಲೋಕಸಭಾ ಸದಸ್ಯರು ಕೆ ಶೆಟ್ಟರು ಅಂತೇಳಿ, ಅವರು ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆಗ. ಅವರನ್ನು ಬಿಟ್ಟು ಬೇರೆಯವರಿಗೆ ಕೊಟ್ಟದಕ್ಕೆ ಅವರಿಗೆ ಆಗಲಿಲ್ಲ. ಅವರು ಫ್ರೀಡಮ್ ಫೈಟರ್, ಸ್ವಾತಂತ್ರ್ಯ ಹೋರಾಟಗಾರರು, ಜರ್ನಲಿಸ್ಟ್ ನಿಮಗೆ. ಅದರಿಂದಾಗಿ ಆ ಸಂದರ್ಭದಲ್ಲಿ ಬಾವುಟಗುಡ್ಡೆಯಲ್ಲಿ ಉಂಟು. ಆ ಸಂದರ್ಭದಲ್ಲಿ ಅವರ ಹಿಂಬಾಲಕರು ಕಾಂಗ್ರೆಸ್ ಆಫೀಸಿಗೆ ಬೀಗ ಜಡಿದ್ರು. ನಮಗೆ ಯಾವುದು ದಾರಿಯಲ್ಲಿದ್ದವರು. ನಮ್ಮ ಸುರೇಶ್ ಶೆಟ್ಟರ್ ಒಂದು ಆಲೋಚನೆ ಬಂತು, ಬಲ್ಮಠ ಜಂಕ್ಷನ್ ಅಲ್ಲಿ ಇದು ನೇತ್ರಾವತಿ ಕುಮುದಾವತಿ ಎಲ್ಲ ಬಿಲ್ಡಿಂಗ್ ಉಂಟು, ಅಲ್ಲಿ ಒಂದು ಅಂಗಡಿ ಖಾಲಿ ಕಾಣಿತ್ತು. ಅದು ಇವರು ನಮ್ಮ ಬಿಷಪ್, ಪ್ರೊಟೆಸ್ಟೆಂಟ್ ಬಿಷಪ್ ಆಗಿದ್ದ ಜತನ್ರವ್ರದ್ದು ಆಧಾರದಲ್ಲಿ ಇತ್ತು. ಸೀದಾ ಹೋಗಿ ಅವ್ರ ಹತ್ರ ಕೂತ್ಕೊಂಡು, ಅವರು ಆಗ ಮುನ್ಸಿಪಾಲಿಟಿದ್ದು ಸದಸ್ಯರು, ಚುನಾಯಿತ ಸದಸ್ಯರು, ಕಾಂಗ್ರೆಸ್ನ ಸದಸ್ಯರು, ಹೋಗಿ ಅವರನ್ನು ಇದು ಮಾಡಿ ನಮಗೆ ಕೊಡಿ ಅಂತ ನಾವು ಯೂತ್ ಕಾಂಗ್ರೆಸ್ನ ಕಚೇರಿಯಲ್ಲಿ ಪ್ರಾರಂಭ ಮಾಡಿ ಬೆಂಗಳೂರಿಂದ ಬರುವಂಥ ಎಲ್ಲ ಸಲಕರಣೆಗಳನ್ನು ಅಲ್ಲಿ ಇಳಿಸಿ ರಾತ್ರಿ ಹಗಲು ಕೆಲಸ. ಇದು 24 ರಾತ್ರಿ ಲಾರಿಗಳು ಬರ್ತದೆ, ನಾವೇ ಹೊತ್ತುಕೊಂಡು ಒಳಗೆ ಆಗ್ತದೆ. ಮರುದಿವಸ ಅದನ್ನು ವಿಂಗಡಣೆ ಮಾಡೋದು, ಮಡಿಕೇರಿಯಿಂದ ಇಲ್ಲಿವರೆಗೆ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಕೆಲಸಕ್ಕೆ ನಮಗೆ ಎಲ್ಲ ಸಹಾಯ ಮಾಡಿದವರು ಇದೇ ಸುರೇಶ್ ಶೆಟ್ಟಿ ಅವರ ಒಂದು ಈ ಅವಿರತ ಒಂದು ಸಾಧನೆ ಅಂತ ಹೇಳುವಾಗ ನಿಜವಾಗಿ ಯಾವ ಥರದಲ್ಲಿ ಅವರೊಂದು ಆಕ್ಟಿವಿಟೀಸ್ ಮಾಡ್ತಾ ಇದ್ರು ಪಕ್ಷಕ್ಕಾಗಿ, ಅದು ಮುಖ್ಯ. ಅದರಿಂದಾಗಿ ಇದೆಲ್ಲ ಕೆಲಸವನ್ನು ಮಾಡಿ ಲಾಸ್ಟಿಗೆ ಅದು ಸರಿಯಾಯಿತು. ಕೆ ಶೆಟ್ಟರೇ ಬಂದು ಅವರನ್ನು ಆಲಂಗಿಸಿ ಆಲಂಗಿಸಿ ಅವರಿಗೆ ಇದು ಮಾಡಿದ್ರು, ಹೇಳಿದ್ರು, ಕೆಲಸಕ್ಕೆ ಹೇಳಿದ್ರು.
ಕಾರ್ಯ ಸುಸೂತ್ರವಾಯಿತು. ಆ ನಡುವಿನ ಕೆಲಸದಲ್ಲಿ ಸುರೇಶ್ ಶೆಟ್ಟರ್ ಅವರು ಮಾಡದ ಕೆಲಸ ಇಲ್ಲದಿದ್ರೆ ನಾವು ನಡು ನೀರಿನಲ್ಲಿ ಇರಬೇಕಾಗಿತ್ತು. ಅದರಿಂದಾಗಿ ಬಹುಶಃ ಸಣ್ಣ ವಯಸ್ಸಿನಲ್ಲಿ ಕೂಡ ಅವರಿಗೆ ಅಂತ ಒಂದು ಪ್ರಬುದ್ಧತೆ ಇತ್ತು. ಆ ಸಣ್ಣ ವರ್ಷ ಅಂತ ಹೇಳಿ ಸಾಧಾರಣ 27 ವರ್ಷ ಆಗಿತ್ತು ಆಗ. ನನಗೆ ನಾನು ಇಂಜಿನಿಯರಿಂಗ್ ಮುಗಿಸಿ ಮಂಗಳೂರಿಗೆ ಬಂದವನೇ. 75ರಲ್ಲಿ ನಾನು ಇಂಜಿನಿಯರಿಂಗ್ ಪಕ್ಷದ ಮೇಲೆ ಬದ್ಧತೆ ಇತ್ತು. ಇಂದಿರಾ ಗಾಂಧಿ ಮೇಲೆ ಪ್ರೀತಿ, ಪಕ್ಷದ ಮೇಲೆ ಬದ್ಧತೆ. ಆದ್ರಿಂದಾಗಿ ಈ ತರದಲ್ಲಿ ಅವರ ಒಂದು ಕಾರ್ಯಕರ್ತರು ಆ ಸಮಯ ಮತ್ತು ಆ ಕೆಲಸದಿಂದಾಗಿ ನಿಮಗೆ ಅವರ ಜೊತೆಗೆ ಒಂದು ಒಳ್ಳೆಯ ಒಡನಾಟ ಅವಿರುತ್ತ ನಮಗೆ ಸಾಧನೆ. ಯಾಕಂತ ಹೇಳಿದ್ರೆ ನಾನು ತೇಜುಮಾರಿ ಮತ್ತೆ ಮಾತಾಡಿಸ್ತೇನೆ. ಇದು ದಿಲ್ರಾಜ್ ಆಳ್ವ ಅವರೇ ಒಬ್ಬ ಸಾಮಾಜಿಕ ಕಾರ್ಯಕರ್ತರಾಗಿ ಬಹುಮುಖ್ಯವಾಗಿ ಮಂಗಳೂರು ಜನ ನಿಮ್ಮನ್ನು ಕೂಡ ಗಮನಿಸ್ತಾ ಇರುವಂತದ್ದು ಸ್ವಚ್ಛ ಭಾರತ್ ಅಭಿಯಾನ. ಸೊ ಇಂತಹ ಎಲ್ಲ ಸಂದರ್ಭದಲ್ಲಿ ಸುರೇಶ್ ಶೆಟ್ಟಿ ಅವರು ಕೂಡ ಸ್ವಚ್ಛ ಭಾರತ್ ಅಭಿಯಾನದಲ್ಲೇ ಮುಂಚೂಣಿಯಲ್ಲೇ ಇದ್ದವರು. ನಿಮಗೂ ಅವರಿಗೂ ಯಾವತ್ತಿನಿಂದ ಸ್ನೇಹ, ನಂಟು ಮತ್ತು ಸ್ವಚ್ಛ ಭಾರತದಲ್ಲಿ ನಿಮ್ಮ ಏನು ನಂಟುಗಳು ಯಾವ ರೀತಿ, ಒಡನಾಟ ಯಾವ ರೀತಿ ಅಂತ? ಸುರೇಶ್ ಶೆಟ್ಟರ್ನ ನನ್ನ ಬಾಲ್ಯದಿಂದನೇ ಸುರೇಶ್ ಶೆಟ್ಟರ್ನ ಪರಿಚಯ ನನಗೆ. ಯಾಕಂತ ಹೇಳಿದ್ರೆ ನಾನು ಕೂಡ ಜಪ್ಪು ಪರಿಸರದಿಂದ ಬಂದವನು. ಅದೇ ಜಪ್ಪು ಮಂಗಳದೇವಿ. ವಿಶೇಷವಾಗಿ ಸುರೇಶ್ ಶೆಟ್ಟರು ಈಗ ನಮ್ಮ ಹಿರಿಯರು ಹೇಳಿದಾಗೆ ಅವರು 2 ಸರ್ತಿ ಕಾರ್ಪೊರೇಟರ್ ಆಗಿದ್ರು. ಅಲ್ಲಿ ನಮ್ಮ ಜಪ್ಪು ಪರಿಸರದಲ್ಲಿ ಏನಾಗ್ತಿತ್ತು ಅಂತ ಹೇಳಿದ್ರೆ ಈ ಸಿಂಗಲ್ ನಂಬರ್ ಮತ್ತು ಈ ಲಾಟ್ರಿಯ ಒಂದು ಪ್ರಭಾವ ನಮ್ಮ ಯುವ ಸಮುದಾಯಕ್ಕೆ ಬೀಳ್ತಾ ಇತ್ತು ಅಂತ ಹೇಳುವ ಒಂದು ಸಂದರ್ಭದಲ್ಲಿ ಈ ಸುರೇಶ್ ಶೆಟ್ಟರ್ ಅವರು ಆಗ ಕಾರ್ಪೊರೇಟರ್ ಆಗಿದ್ರು. ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಯುವಕರಿಗೆ ಹೇಳ್ತಾರೆ, ನೀವು ಆ ಸಿಂಗಲ್ ನಂಬರ್ ಹೋಗ್ಬೇಡಿ, ಆದ್ರೆ ಅದಕ್ಕೆ ಪರ್ಯಾಯವಾಗಿ ನೀವು ಯಾವ್ದೊಂದು ಆಟೋಟ ಅಥವಾ ಈ ಗೇಮ್ಸ್ ಅಲ್ಲಿ ನೀವು ತೊಡಗ್ಬೇಕಂತ ಹೇಳುವ ಒಂದು ದೃಷ್ಟಿಯಲ್ಲಿ ಅವರು ಈ ಮಿನಿಮಮ್ ಇಬ್ಬರು ಹೋಗ್ಬೇಕು. ಹೋದ್ರೆ ಅವರು ಒಂದು ಲೂಡೋ ಬೋರ್ಡ್, ಚೆಸ್ ಬೋರ್ಡ್ ಅನ್ನು ಕೊಡ್ತಾ ಇದ್ರು. 4 ಜನ ಹೋದ್ರೆ ಕ್ಯಾರಂ ಬೋರ್ಡ್ ಕೊಡ್ತಾ ಇದ್ರು. 10 ಜನ ಹೋದ್ರೆ ಕ್ರಿಕೆಟ್ ಬ್ಯಾಟ್ ಮತ್ತೆ ಇದು ನಿಮ್ಮ ವಿಕೆಟ್, ವಾಲಿಬಾಲ್, ಫುಟ್ಬಾಲ್. 22 ಜನ ಹೋದ್ರೆ 2 ಸೆಟ್ ವಿಕೆಟ್ ಮತ್ತೆ ಬ್ಯಾಟ್. ಇಂಥದೆಲ್ಲ ಒಂದು ಆ ಆಲೋಚನೆದಿಂದ ಅಲ್ಲಿ ಜಪ್ಪು ಅಲ್ಲಿ ಅವರು ಮನೆ ಮಾತಾಗಿದ್ರು. ವಿಶೇಷವಾಗಿ ನೀವು ಈಗಲೂ ಜಪ್ಪು ಪರಿಸರದಲ್ಲಿ ಈಗಲೂ ಹಿರಿಯರವರನ್ನು ಈಗಲೂ ಕಾರ್ಪೊರೇಟರ್ ಅಂತ ಹೇಳುದು. ಯಾಕಂತ ಹೇಳಿದ್ರೆ ಅಲ್ಲಿ ಯಾವುದೇ ಸಮಸ್ಯೆ ಬಂದ್ರೆ ಅದು ನಿಮ್ಮ ಕಾರ್ಪೊರೇಷನ್ಗೆ ಸಂಬಂಧಪಟ್ಟ ಆಗಿರ್ಬೋದು ಅಥವಾ ಫೈನಾನ್ಷಿಯಲ್, ಈಗ ಒಂದು LIC ಆಗಿರ್ಬೋದು ಅಥವಾ ಬೇರೆ ಯಾವುದೇ ನಿಮ್ಮ ಓಲ್ಡ್ ಏಜ್ ಪೆನ್ಷನ್ಗೆ ಸಂಬಂಧಪಟ್ಟದ್ದು, ಈಗಲೂ ಅದಕ್ಕೆ ಕೇಳಿದ್ರೆ ಅದು ಸುರೇಶ್ ಶೆಟ್ಟಿ ಅವರು. ಆ ಒಂದು ಪ್ರಾರಂಭದ ದಿನದಲ್ಲಿ ಕೂಡ ನಂಗೆ ಅವರಿಗೆ ಪರಿಚಯ ಇತ್ತು ನಂಗೆ. ಮತ್ತು ವಿಶೇಷವಾಗಿ ಸ್ವಚ್ಛ ಮಂಗಳೂರಿನ ಒಂದು ಸಮಯದಲ್ಲಿ ನಮ್ದು ಏನು ಡೇ 1 ಇಂದ ಯಾವ ಕಾರ್ಯಕ್ರಮಕ್ಕೆ ಸುರೇಶ್ ಶೆಟ್ಟಿ ಇಲ್ಲ ಅಂತಿಲ್ಲ, ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಸುರೇಶ್ ಶೆಟ್ಟಿ ಇದ್ದಾರೆ. ಅದು ಸುರೇಶ್ ಶೆಟ್ರು ಒಂದು ಇನ್ವಾಲ್ವ್ಮೆಂಟ್ ಏನಂತ ಹೇಳಿದ್ರೆ ಖಾಲಿ ಈಗ ತಾವು ಹೇಳಿದ್ರಿ ಅವರ ಪ್ರಾಯ ಒಂದು 71 ಈಗಿನ ಸಂದರ್ಭದಲ್ಲಿ 65-68 ವರ್ಷದಲ್ಲಿ ಕೂಡ ಅವರು ನಮ್ಮೊಟ್ಟಿಗೆ ಅಂದ್ರೆ ಯುವಕರೊಟ್ಟಿಗೆ ನಮ್ಗಿಂತ ಜಾಸ್ತಿ ಕೆಲಸ ಮಾಡ್ತಿದ್ದವರು. ಇವತ್ತು ಸ್ವಾಮೀಜಿ ಅವರಿಗೆ ಅಥವಾ ಆಶ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಆಶ್ರಮದ ಒಂದು ಪೊಲಿಟಿಷಿಯನ್ ಯಾರ ಪರಿಚಯ ಅಂತ ಹೇಳಿದ್ರೆ ಆಶ್ರಮಕ್ಕೆ ಅದು ಸುರೇಶ್ ಶೆಟ್ಟಿ ಅವರು. ಅದು ಯಾವುದೇ ಒಂದು ಸಂದರ್ಭದಲ್ಲಿ ಕೂಡ ಸುರೇಶ್ ಶೆಟ್ರು ಅದಕ್ಕೆ ಆಶ್ರಮದ ಸಮಸ್ಯೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಒಂದು ನಿಮ್ಮ ಮಂತ್ರಿಗಳನ್ನು ಅಥವಾ MLAಗಳನ್ನು ಕರಿಬೇಕಾದ್ರೂ ಕೂಡ ಅದಕ್ಕೆ ಸುರೇಶ್ ಶೆಟ್ಟಿ ಅವರ ಕಾರಣ ಅಂತೇಳಿ ಸ್ವಾಮೀಜಿ ಅವರು ಮೊನ್ನೆ ನುಡಿ ನಮನದಲ್ಲಿ ಕೂಡ ಹೇಳಿದ್ರು ಅಂತ ಸುರೇಶ್ ಶೆಟ್ರು. ಮತ್ತು ಸ್ವಚ್ಛ ಭಾರತದ ವಿಷಯದಲ್ಲಿ ನಾವು ಯಾವಾಗ್ಲೂ ಅವ್ರು ತಮಾಷೆ ಮಾಡ್ತಿದ್ರು. ಅವರು ಈಗ ಸ್ವಚ್ಛ ಮಂಗಳೂರು ಅಂತ ಹೇಳಿದ್ರೆ ನಾವು ರಾಮಕೃಷ್ಣ ಮಿಷನ್ ಒಂದು ಕಾರ್ಯಕ್ರಮ ಆದ್ರೂ ಕೂಡ ವಿಶೇಷವಾಗಿ ಈಗ ಒಂದು ನಮ್ಮ ಪ್ರಧಾನಮಂತ್ರಿ ಅವರು ಕಾರ್ಯಕ್ರಮ ಕೊಟ್ಟರು ಕೂಡ ಅದೊಂದು ಕೇಂದ್ರ ಸರ್ಕಾರ ಕೊಟ್ಟರು ಕೂಡ ಇಲ್ಲಿ ನಮ್ದೊಂದು ಮೆಂಟಾಲಿಟಿ ಏನಂದ್ರೆ ಅದೊಂದು BJP ಕಾರ್ಯಕ್ರಮ ಅಂತೇಳಿ. ಬಟ್ ಸುರೇಶ್ ಶೆಟ್ಟಿ ಅವರು ವಿಶೇಷವಾಗಿ ಅಲ್ಲಿ ಯಾವುದೇ ಒಂದು ನಮ್ಮ ಮಂಗಳೂರಿಗೆ ಒಳ್ಳೇದಾಗ್ತಾ ಉಂಟು, ರಾಮಕೃಷ್ಣ ಮಿಷನ್ ಒಳ್ಳೆ ಕೆಲಸ ಮಾಡ್ತಾ ಉಂಟು ಅಂತೇಳಿ ನಮ್ಮೊಟ್ಟಿಗೆ ಜೋಡಿಸ್ಕೊಂಡು ಆ ಒಂದು ದೃಷ್ಟಿಯಿಂದ ನಮ್ಗೆ ಎಲ್ಲಾ ಒಂದು ಆ ಆಂದೋಲನವನ್ನು ಒಂದು ಪಕ್ಷಕ್ಕೆ ಸೀಮಿತವಾಗದೆ ಇಡೀ ಒಂದು ಮಂಗಳೂರಿನ ಎಲ್ಲಾ ಜನರು ಸೇರುವಂತ ಒಂದು ಕಾರ್ಯಕ್ರಮ ಅದು ಸುರೇಶ್ ಶೆಟ್ಟರಿಂದ. ಯಾಕಂತ ಹೇಳಿದ್ರೆ BJP ಅವರು, ಕಾಂಗ್ರೆಸ್ನವರು ಎಲ್ಲಾ ವರ್ಗದ ಜನರು ಅಲ್ಲಿ ಬಂದು ಸೇರ್ಕೊಂಡಿದ್ದಾರೆ. ಅದು ಸ್ವಾಮೀಜಿ ಅವರು ಎಲ್ಲೂ ಹೇಳ್ತಾರೆ. ಯಾಕಂದ್ರೆ ಒಂದು ಬ್ಯಾಲೆನ್ಸಿಂಗ್ ಒಂದು ಪ್ರೋಗ್ರಾಮ್ ಆಯ್ತು ಮತ್ತು ಆಂದೋಲನ ಆಯ್ತು ಅದು. ಸೊ ಅಂತ ಒಂದು ಕಾರ್ಯಕ್ರಮದಲ್ಲಿ ಸುರೇಶ್ ಶೆಟ್ಟಿ ಇದ್ರು. ಮತ್ತು ಅವ್ರು ಯಾವ ರೀತಿ ಕೆಲಸ ಮಾಡ್ತಿದ್ರು ಅಂತ ಹೇಳಿದ್ರೆ ಈ ಟಿಪ್ಪರ್ಗಳಲ್ಲಿ ನಮ್ಮ ಕಸಗಳನ್ನು ಕೊಂಡೋಗೋ ಸಂದರ್ಭದಲ್ಲಿ ಅವರು ಟಿಪ್ಪರ್ನ ಮೇಲೆ ಹೋಗಿ ಅಲ್ಲಿ ಕಸವನ್ನು ತೆಕೊಂಡು ಇಡೀ ದಿವಸ ಸ್ವಲ್ಪ ಜನ ದೂರ ನಿಲ್ಲುವಂತ ಕೆಲಸದಲ್ಲಿ ಸುರೇಶ್ ಶೆಟ್ರು ಅಲ್ಲಿ ಇಡ್ತಾ ಇದ್ರು. ಮತ್ತು ಒಂದು ಓಷನ್ ಪಾಲ್ ನಾವು ಯಾವಾಗ್ಲೂ ಅದನ್ನು ಉಲ್ಲೇಖ ಮಾಡಿದ್ರೆ ಸ್ವಾಮೀಜಿ ಅವರು ಅದನ್ನು ಉಲ್ಲೇಖ ಮಾಡಿದ್ರು. ಓಷನ್ ಪಾಲ್ ನ ಒಂದು ಕಾರ್ಯಕ್ರಮ ಇತ್ತು. ಆ ಒಂದು ಗಟ್ಟರಿನ ಒಂದು ಇದರಲ್ಲಿ ಪ್ಯಾಸೇಜ್ ಅಲ್ಲಿ ಯುವಕರು ಹೋಗುವಂತ ಒಂದು ಅಥವಾ ಮಾಡುವಂತ ಕೆಲಸದಲ್ಲಿ ಸುರೇಶ್ ಶೆಟ್ಟಿ ಅವರನ್ನು ತೊಡಗಿಸ್ಕೊಂಡು ಅದು
ನಮ್ಮ ಗಣೇಶ್ ಕಾರ್ಮಿಕರಿಗಂತೂ ಅದು ಆಶ್ಚರ್ಯ ಆಯ್ತು ಅವರನ್ನು ನೋಡಿ. ಆ ಒಂದು ಇದರಲ್ಲಿ ಅಷ್ಟು ಕೆಲಸ ಮಾಡ್ತಿದ್ರು ಅವರು. ಮತ್ತು ಯಾರು ಪರಿಚಯ, ಈಗ ನಮ್ಗೆ ಏನಾಗ್ಬೇಕಂತ ನಾವು ಏನಂತ ಹೇಳಿದ್ರೆ ನಮ್ಮ ಹತ್ರ ಬೇರೆಯವ್ರು ಮಾತಾಡ್ಬೇಕಂತೇಳಿ, ಸುರೇಶ್ ಶೆಟ್ರ್ ಹಾಗೆಲ್ಲ ಅವರೇ ಹೋಗಿ ಗಾನೆಣ್ಣ ಅಂತ ಕೇಳಿ ಅವ್ರ ಹತ್ರ ಮಾತಾಡ್ಕೊಂಡು, ಮಕ್ಕಳಿದ್ರೆ ಅವರಿಗೆ ಅಲ್ಲಿಯೇ ಒಂದು ಮಲೇರಿಯಾದ ಅಥವಾ ಯಾವುದೋ ಒಂದು ಪರಿಸರದ ವಿಷಯದಲ್ಲಿ ಅವರನ್ನು ತೊಡಗಿಸುವಂತ ವಿಷಯದಲ್ಲಿ ಕೂಡ ಅವರು ಮುಂಚೂಣಿಯಲ್ಲಿ ಅಲ್ಲಿ ಇದ್ರು. ನಮ್ಗೆ ಸುರೇಶ್ ಶೆಟ್ರ್ ಅವರು ಎವ್ರಿ ಡೇ, ನಾವೊಂದು ಸ್ವಚ್ಛ ಮಂಗಳೂರು ಸ್ಟಾರ್ಟ್ ಮಾಡಿದ ಆಶ್ರಮದಲ್ಲಿ ಏನು ಸ್ಟಾರ್ಟ್ ಆಯ್ತು, ಎವ್ರಿ ಟ್ಯೂಸ್ಡೇ ನಮ್ದು ಮೀಟಿಂಗ್ ಇರ್ತಾ ಇತ್ತು. ಎಲ್ಲಾ ಮೀಟಿಂಗ್ಗಳಿಗೂ ಸುರೇಶ್ ಅಣ್ಣಲ್ಲಿದ್ರು. ಮತ್ತು ಒಂದು ಡಿಸ್ಕಷನ್ ಕೂಡ ಆಗಿ ಒಂದು ಸ್ವಾಮೀಜಿ ಅವರಿಗೆ ಮತ್ತು ಅವರಿಗೆ ಒಂದು ನಿರಂತರವಾಗಿ ಚರ್ಚೆ ಯಾವುದೊಂದು ವಿಷಯ ಬಂದ್ರು ಕೂಡ. ಮೊನ್ನೆಯ ಒಂದು ಸಂದರ್ಭದಲ್ಲಿ ಲಾಸ್ಟ್ ಮೀಟಿಂಗ್ ಆದದ್ದು ಬುಧವಾರ, ಅವರು ಬಂದಿದ್ರು. ಅಲ್ಲಿ ಎಲ್ಲಾ ಸೀಟ್ಗಳು ಫುಲ್ ಆಗಿತ್ತು, ಒಂದು ಸೀಟ್ ಖಾಲಿ ಇತ್ತು. ಸ್ವಾಮೀಜಿ ಅವ್ರು ಕೇಳಿದ್, ಏನ್ರಿ ಇದು ನಮ್ಮ ಸುರೇಶ್ ಶೆಟ್ರ್ ಅವರು ಬರ್ಲಿಲ್ಲ ಅಂತೇಳಿ. ಅಷ್ಟೊತ್ತಿಗೆ ಅಲ್ಲ, ಸ್ವಾಮೀಜಿ ಅವ್ರು ಕೇಳಿದ್ರು ನಮ್ಮ ಮೀಟಿಂಗ್ ಏನು ಪೂರ್ಣಗೊಂಡಿಲ್ಲ ನಮ್ಮ ಸುರೇಶ್ ಶೆಟ್ರ್. ಅಷ್ಟೊತ್ತಿಗೆ ಸುರೇಶ್ ಶೆಟ್ರ್ ಬಂದ್ರು. ಆ ಮೀಟಿಂಗ್ ಅಲ್ಲಿ ನಮ್ದು 8 ಗಂಟೆಗೆ ಮೀಟಿಂಗ್ ಮುಗಿಬೇಕಿತ್ತು. 8:15 8:40 ಖಾಲಿ ಒಂದು ಪ್ಲಾಸ್ಟಿಕ್ನ ಸಂಬಂಧಪಟ್ಟ ಒಂದು ಡಿಸ್ಕಷನ್ ಲಾಂಗ್ ಹೋಯ್ತು. ನಾನು ಹಾಗೆ ಅವರನ್ನು ಕರೆದೇಳಿ, ಇನ್ನು ಮುಂದೆ ನೀವು ಮೀಟಿಂಗ್ ಬರಬಾರ್ದು, ನೀವು ಮೀಟಿಂಗ್ ಬಂದ್ರೆ 1 ಗಂಟೆ ವೇಸ್ಟ್ ಆಗ್ತದೆ ಅಂತ ಹೇಳಿದೆ ಅವರಿಗೆ. ಅಂತ ಒಂದು ಇದು ಅದು ನಮ್ಗೆ ಒಂದು ಬಾರಿ ಒಂದು, ಯಾಕಂತೇಳಿ ಅದು ನೀವು ಎಷ್ಟೇ ನಾವು ಒಂದು ಸಂದರ್ಭದಲ್ಲಿ ತಮಾಷೆ ಮಾಡ್ತಾ ಇದ್ವಿ, ಈ ಸ್ವಚ್ಛ ಮಂಗಳೂರು ಸಂದರ್ಭದಲ್ಲಿ ಕೂಡ ತಮಾಷೆಯಲ್ಲಿ ಮಾಡ್ತಾರೆ, ಅವ್ರಿಗೆ ಯಾವುದೇ ಬೇಸರ ಅಂತ ಅದೊಂದು ನಮ್ಮ ಆಶ್ರಮದ ಮತ್ತೆ ಅವರಿಗೆ ತಾವು ಯಾವ ರೀತಿ ಇವತ್ತು ನುಡಿನಮನಗಳು ಆಗ್ತಾ ಉಂಟು ಅಂತ ಕಾರ್ಯಕ್ರಮ ನೋಡುವಾಗ ಅವರ ವ್ಯಕ್ತಿತ್ವ ನಮ್ಗೆ ಇವತ್ತು ಗೊತ್ತಾಗ್ತದೆ. ಅದು ಒಂದು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ಮತ್ತು ಆ ಪಕ್ಷ ನಿಷ್ಠೆ ಇದ್ದು ಕೂಡ ಪರಿಸರ ಮತ್ತು ಸಾಮಾಜಿಕ ವಿಷಯದಲ್ಲಿ ಬಂದಾಗ ಸುರೇಶ್ ಶೆಟ್ರ್ ಅವರದೇ ಆದ ವಿಭಿನ್ನ ಒಂದು ಸ್ಟ್ಯಾಂಡ್ ಅನ್ನು ಇಟ್ಕೊಳ್ತಾ ಇದ್ರು. ಅದು ಆಗ ಪಕ್ಷಕ್ಕೆ ಬರ್ತಾ ಇಲ್ಲ. ಪರಿಸರ ಅಂತ ಹೇಳಿದ್ರೆ ಅದು ಪರಿಸರಕ್ಕೆ ಅವರು ಆ ಅಂತ ವ್ಯಕ್ತಿತ್ವ ಅವ್ರದ್ದು ಅಂತ ಹೇಳಲಿಕ್ಕೆ ಬಯಸ್ತೇನೆ. ಎಸ್ ನಾನು ನವೀನ್ ಶೆಟ್ರ್ ಒಂದು ಬ್ರೇಕ್ ತಗೊಳ್ತೇನೆ. ಬ್ರೇಕ್ ನಂತರ ಮುಖ್ಯವಾಗಿ ಲಯನ್ಸ್ ಸಂಘಟನೆ ಜೊತೆಗೆ ಸುರೇಶ್ ಶೆಟ್ಟಿ ಅವರ ಸಂಬಂಧ ಅಥವಾ ಅವರ ಒಡನಾಟ ಯಾವ ರೀತಿ ಇತ್ತು ಅನ್ನೋದನ್ನು ನವೀನ್ ಶೆಟ್ಟಿ ಅವರು ಮಾತನಾಡಲಿಕ್ಕಿದ್ದಾರೆ. ಎಸ್, ಈ ನಡುವೆ ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ತಿದ್ದೇವೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಸಮಾಜಮುಖಿ ಸುರೇಶ್ ಶೆಟ್ಟಿ ಅವರ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಅವರಿಗೆ ನುಡಿ ನಮನ ಸಲ್ಲಿಸುವಂಥ ಒಂದು ಮಾತುಕತೆ ಇದು. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ನವೀನ್ ಶೆಟ್ಟಿ ಅವರು, ದಿಲ್ರಾಜ್ ಆಳ್ವ ಅವರು ಮತ್ತು ಕೆ ತೇಜೋಮಯ ಅವರು ಇದ್ದಾರೆ. ನಾವು ಈಗಾಗಲೇ ಮಾತನಾಡೋ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ರೀತಿ ಒಂದು ತನ್ನ ರಾಜಕೀಯ ಅಥವಾ ರಾಜಕಾರಣವನ್ನು ಆರಂಭಿಸಿದ್ರು ಅನ್ನುವಂಥ ಒಂದು ಆರಂಭದ ಅಂದರೆ ಕಾಲಘಟ್ಟ ಸುಮಾರು 1975 ಮತ್ತು 77ರ ಚುನಾವಣೆಯ ಸಂದರ್ಭದಲ್ಲಿ ತೊಡಗಿಸಿಕೊಂಡ ವಿಚಾರವನ್ನು ತೇಜೋಮಯ ಅವರು ನೆನಪು ಮಾಡಿಕೊಂಡರು. ಅದೇ ರೀತಿ ರಾಮಕೃಷ್ಣ ಮಠದ ಜೊತೆಗಿನ ಒಡನಾಟ, ಸ್ವಚ್ಛ ಭಾರತ್ ಮತ್ತು ಅವರನ್ನು ನಾನು ತುಂಬ ಬಾಲ್ಯಕಾಲದಲ್ಲೇ ಕಂಡುಕೊಂಡ ವಿಷಯವನ್ನು ದಿಲ್ರಾಜ್ ಆಳ್ವ ಅವರು ಕೂಡ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡರು. ಎಸ್, ಡಾಕ್ಟರ್ ನವೀನ್ ಶೆಟ್ಟಿ ಅವರು ಅಶೋಕನಗರ ಲಯನ್ಸ್ ಕ್ಲಬ್ನ ಏರಿಯಾ ಅಲ್ಲಿ ಸದಸ್ಯರು, ಜೊತೆಗೆ ಅಲ್ಲಿಯ ಲಯನ್ಸ್ ಕ್ಲಬ್ನ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರು ಕೂಡ ಮತ್ತು ಕಾಲೇಜ್ ಪ್ರಾಂಶುಪಾಲರು, ನಿಟ್ಟೆ NSCAM PU ಕಾಲೇಜಿನ ಪ್ರಾಂಶುಪಾಲರು. ಇದು ನಮ್ಮ ಸುರೇಶ್ ಶೆಟ್ಟಿ ಅವರು ಕೂಡ ಇದೇ ಅಶೋಕನಗರ ಲಯನ್ಸ್ ಕ್ಲಬ್ನ ಹಿರಿಯ ಸದಸ್ಯರಾಗಿ ಮತ್ತು ಒಂದು ಅವಧಿಯಲ್ಲಿ ಈ ಒಂದು ಲಯನ್ಸ್ ಸಂಘಟನೆಯ ಅಧ್ಯಕ್ಷರಾಗಿ ಕೂಡ ಕೆಲಸ ಮಾಡಿದವರು. ಎಸ್, ಲಯನ್ಸ್ ಸಂಸ್ಥೆಯಲ್ಲಿ ಸುರೇಶ್ ಶೆಟ್ಟಿ ಅವರ ಒಡನಾಟ, ಅವರ ಸಮಾಜ ಸೇವೆ ಯಾವ ರೀತಿ ಇತ್ತು ಮತ್ತು ಅವರು ಯಾವ ರೀತಿ ತೊಡಗಿಸಿಕೊಂಡಿದ್ದರು ಅನ್ನೋದನ್ನು ನಾನು ನವೀನ್ ಶೆಟ್ಟಿ ಅವರಿಂದ ಈ ಸಂದರ್ಭದಲ್ಲಿ ಖಂಡಿಕೆ ಸುಮಾರು 35 ವರ್ಷಗಳಿಂದ ಸುರೇಶ್ ಶೆಟ್ರ್ ಅವರು ಲಯನ್ಸ್ ಅಲ್ಲಿ ಇದ್ದಾರೆ. ಬಟ್ ನಾನು ಸುಮಾರು 20 ವರ್ಷಗಳಿಂದ ಇದ್ದೇನೆ. ಎಸ್, ನಾನು 2000ರಲ್ಲಿ ಲಯನ್ಸ್ಗೆ ಜಾಯ್ನ್ ಆಗಿದ್ದೇನೆ. ಈಗ 2021ರಲ್ಲಿ 21ನೇ ವರ್ಷದಲ್ಲಿದ್ದೇನೆ. ಸುರೇಶ್ ಶೆಟ್ಟಿ ಅವರು ಸುಮಾರು 35 ವರ್ಷಗಳಿಂದ ಇದ್ದಾರೆ. ಸುರೇಶ್ ಶೆಟ್ಟಿ ಅವರು ನೀವು ಹೇಳಿದ್ರೆ ಅವರು ಒಂದು ಸಂಘಟನೆಗೆ ಸೀಮಿತವಾದಂತ ವ್ಯಕ್ತಿ ಅಲ್ಲ, ತುಂಬಾ ವಿಶಾಲವಾದ ವ್ಯಕ್ತಿ. ಅವರ ವ್ಯಕ್ತಿತ್ವ ಎನ್ನುವುದು ನಮಗೆ ಈಗ ಸೇವಾದಳ ಅವರ ವ್ಯಕ್ತಿತ್ವದ ಇಡೀ ಅನಾವರಣದದ್ದು ಈಗ ಈ ಶ್ರೀಕೃಷ್ಣ ಪರಮಾತ್ಮ ಕೊನೆಗೆ ಅರ್ಜುನನಿಗೆ ಒಮ್ಮೆ ಅವನ ಇಡೀ ವ್ಯಕ್ತಿತ್ವವನ್ನು ಅವನ ರೂಪವನ್ನು ನೋಡ್ಲಿಕ್ಕೆ ಬೇಕಿತ್ತು. ನಾವು ಮೊನ್ನೆ ದಿವಸ
ದಿಲ್ರಾಜ್ ಆಳ್ವಾ ಮತ್ತು ಅವರ ಸ್ನೇಹಿತರ ನೇತೃತ್ವದಲ್ಲಿ ಮಂಗಳೂರಿನ ಕುದ್ಮಲ್ ರಂಗರಾವ್ ಪುರಭವನದಲ್ಲಿ ನಡೆದಂತ ನುಡಿನಮನ ಕಾರ್ಯಕ್ರಮದಲ್ಲಿ ನೀವು ಹೇಳಿದಾಗೆ ಸುರೇಶ್ ಶೆಟ್ಟಿ ಅವರ ವಿಶ್ವರೂಪ ನಾವು ನೋಡಿದ್ದೇವೆ. ನಮ್ಗೆ ಯಾಕಂತ ಹೇಳಿದ್ರೆ ನೂರಾರು ವಲಯದ ನೂರಾರು ಕ್ಷೇತ್ರದ ಜನರು ಅವತ್ತು ಬಂದಿದ್ದರು, ಮಾತನಾಡಿದ್ದರು. ಅಲ್ಲಿ ಶಿಕ್ಷಕರಿರ್ಬೋದು, ರಾಜಕೀಯ ಮುಖಂಡರುಗಳಿರ್ಬೋದು, ಕಾಂಗ್ರೆಸ್ನವರು ಇರ್ಬೋದು, ಬಿಜೆಪಿ ಅವರು ಇರ್ಬೋದು, JDS ನಮಗೆ ಸಾಮಾಜಿಕ ಸಂಘಟನೆಯವರು ಇರ್ಬೋದು, ವೈದ್ಯರುಗಳಿರ್ಬೋದು. ಅದ್ಭುತವಾಗಿ ಹೇಳಿದ್ದಾರೆ. ನಮ್ಗೆ ಸುರೇಶ್ ಶೆಟ್ಟರ್ ಅಂತ ವ್ಯಕ್ತಿತ್ವ ನಮ್ಮ ಜೊತೆ ಇತ್ತ ಅನ್ನುವಷ್ಟರ ಮಟ್ಟಿಗೆ ಆಶ್ಚರ್ಯ ಆಗಿದೆ. ಯಾಕೆ ಹೇಳಿದ್ರೆ ನಾವು ಅವರನ್ನು ತುಂಬಾ ತಮಾಷೆಯಾಗಿ ಅಂದ್ರೆ ಪ್ರೀತಿ ತಮಾಷೆ ಮಾಡ್ತಾ ಇದ್ದೆವು, ಜೋಕ್ಸ್ ಮಾತಾಡ್ತಾ ಇದ್ದೆವು, ತುಂಬಾ ಖುಷಿಯಾಗಿದ್ರು ಯಾವಾಗಲೂ. ಈ 20 ವರ್ಷಗಳಲ್ಲಿ ಕೂಡ ನಾವು ಇತ್ತೀಚೆಗೆ ಒಂದು ಇಲ್ಲಿ ನಮ್ಮ ಕದ್ರಿ ಸರ್ಕಿಟ್ ಹೌಸ್ನ ಹತ್ರ ಒಂದು ಸುಮಾರು ಒಂದು 90 ಲಕ್ಷ ಖರ್ಚು ಮಾಡಿ ಒಂದು ಅಶೋಕ ಸೇವಾ ಭವನ ಕಟ್ಟಿದೆ. ಇದು ಸುಮಾರು 20 ವರ್ಷಗಳ ಕನಸು. ಸುರೇಶ್ ಶೆಟ್ಟರ್ ಕೂಡ ತುಂಬಾ ವರ್ಷದಿಂದ ಶ್ರಮಿಸಿದ್ದಾರೆ. ಆದರೆ ನನ್ನನ್ನು ನಾಯಕನನ್ನಾಗಿ ಮಾಡಿಕೊಂಡು, ಟ್ರಸ್ಟ್ನ ಅಧ್ಯಕ್ಷನನ್ನಾಗಿ ಮಾಡಿಕೊಂಡು, ಬಿಲ್ಡಿಂಗ್ ಅಮ್ನ ಅಧ್ಯಕ್ಷನನ್ನಾಗಿ ಮಾಡಿಕೊಂಡು ಎಲ್ಲ ಸದಸ್ಯರು ಕಟ್ಟುವ ಯೋಜನೆ ಹಾಕಿದ್ರು. ಅದು ಕಳೆದ 1.5 ವರ್ಷದಲ್ಲಿ ನಾವು ತುಂಬಾ ಕಷ್ಟಪಟ್ಟು ಕಟ್ಟಿದ್ದೇವೆ. ಅದೊಂದು ಇಳಿಜಾರು ಪ್ರದೇಶ, ಕಟ್ಟಡ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಒಂದು 25 ಸೆನ್ಸ್ ಜಾಗ ಇತ್ತು, ನಾವೇ ಖರೀದಿಸಿದ್ದು 20 ವರ್ಷ ಮುಂಚೆ. ಬಟ್ ಕಟ್ಟಡ ಕಟ್ಟಲಿಕ್ಕೆ ನಮಗೆ ಆಗಲೇ ಇಲ್ಲ ಸುಮಾರು 20 ವರ್ಷಗಳಿಂದ. ಸೊ ಅಂಥ ಸಂದರ್ಭದಲ್ಲಿ ನಾನು ನನ್ನ ನಾಯಕತ್ವದಲ್ಲಿ ಎಲ್ಲ ಸೇರಿದ್ರು, ಸಹಕರಿಸಿದ್ರು. ಇತ್ತೀಚೆಗಂತೂ ಆ ಕಟ್ಟಡ ಪೂರ್ಣಗೊಳ್ಳುವ ಒಂದು ಹಂತದಲ್ಲಿ ಮೊನ್ನೆ ಜನವರಿ 26ಗೆ ಇನಾಗ್ರೇಷನ್ ಒಂದು 3 ತಿಂಗಳಲ್ಲಿ ನಮ್ಮದು ಡೈಲಿ ಮೀಟಿಂಗ್ ಅಂತ ಹೇಳಿದ್ರೆ 5:30ಗೆ ನಾವು ವಾಟ್ಸಪ್ ಮೆಸೇಜ್ ಹಾಕೋದು, ಇದು 5:30ಗೆ ಮೀಟಿಂಗ್ ಉಂಟಂತೇಳಿ. ಸುರೇಶ್ ಅಣ್ಣನಿಗೆ ಕಾಲ್ ಮಾಡ್ಲಿಕ್ಕೂ ಇಲ್ಲ. ಅವರೊಂದು ಈಗ ಮೊನ್ನೆ ಯಾರೋ ಹೇಳಿದ್ರು 30 ಸಂಘಟನೆಗಳಲ್ಲಿ ಇದ್ರು ಅಂತ. ನಾವು 1-2 ಸಂಘಟನೆಯಲ್ಲಿರುವಾಗ ನಮಗೆ ಮನೆಯಿಂದ ಕಾಲ್ ಬರ್ತದೆ, ಎಲ್ಲಿದ್ದೀರಿ, ಎಲ್ಲಿ ಹೋಗಿದ್ದೀರಿ ಅಂತೇಳಿ. ಹಾಗಾದ್ರೆ ಸುರೇಶ್ ಅಣ್ಣನಿಗೆ ಎಷ್ಟು ಕಾಲ್ ಬರಬೇಕು, ಅವರು ಸೌಮ್ಯಕನಿಗೆ ಮತ್ತು ಮಕ್ಕಳಿಗೆ ಎಷ್ಟು ಸಮಯ ಕೊಟ್ಟಿದ್ದಾರೆ ಎನ್ನುವುದೇ ಆಶ್ಚರ್ಯ ಆಗುತ್ತೆ. ಇಂಥ ಸನ್ನಿವೇಶದಲ್ಲಿ ಪ್ರತಿ ಹಂತದಲ್ಲಿ ಸುರೇಶ್ ಅಣ್ಣ ಬಂದು ಅವರು ಯಾರಾದ್ರೂ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ರೆ, ಈಗ ದಿಲ್ರಾಜ್ ಆಳ್ವಾ ಆಗಲಿ ಯಾರಾದರೂ ಮಾಡೋದಿದ್ರೆ ಪೂರ್ತಿ ಬೆಂಬಲ ಕೊಡ್ತಾರೆ. ಅವರಿಗೆ ಸ್ಥಾನಮಾನ ಬೇಡ, ಪೊಸಿಷನ್ ಬೇಡ, ಅಧಿಕಾರ ಬೇಡ, ನಾಯಕತ್ವ ಬೇಡ, ಬಟ್ ಪೂರ್ಣ ಸಹಕಾರ ನೀಡ್ತಾರೆ. ನನ್ನೊಟ್ಟಿಗೆ ಹಲವಾರು ಬಾರಿ ಬಂದರು. ಎಲ್ಲಿವರೆಗೆ ಅಂತ ಹೇಳಿದರೆ ಅವರು ನನಗೆ ಅನಿಸೋದು, ನಾವು ಒಂದು ದಿವಸ ಎಲ್ಲರೂ ಒಟ್ಟು ಸೇರಿ ವೇದವ್ಯಾಸ ಹತ್ರ ಹೋಗಿದ್ದೆವು, ಸ್ವಲ್ಪ ಸಹಾಯ. ನಾವು ಒಂದು 10 ಜನ ಸುರೇಶ್ ಅಣ್ಣ ಬರ್ಪಾರ ಅಂತೇಳಿ ನಾನು ಫೋನ್ ಮಾಡಿದ್ದೆ. ನವೀನ ಬರ್ಪೆ ಓಲ್ಲರ್ ಅಂತೇಳಿ ಬಂದೆಲ್ಲ ನಾವು ಒಟ್ಟಿಗೆ ಹೋದೆವು. ನನಗೆ ಆಗಲೂ ಎನಿಸೋದು, ನಾವೆಲ್ಲ ಒಟ್ಟಿಗೆ ಕೂತ್ಕೊಂಡ್ರು, ವೇದವ್ಯಾಸರು ಕೂತ್ಕೊಳಿಸಿ ಎಲ್ಲ ಮಾತನಾಡಿಸಿದ್ರು, ನಮಗೆ ಕಾಫಿ ಕೊಟ್ಟರು. ಚಾ ಕುಡಿದಾದ್ಮೇಲೆ ನಾನು ಹೇಳಿದೆ, ಸರ್ ಹೀಗೆ ನಮಗೆ ಸಹಾಯ ಮಾಡಿ, ಸಹಾಯದ ಅಶ್ಯೂರೆನ್ಸ್ ಕೂಡ ಮಾಡಿದ್ರು. ಇನ್ನೊಂದು ಮಾಡಿದೆ ನಾನು, ನೀವು ಬರೀ ಸಹಾಯ ಮಾಡೋದಲ್ಲ, ನಮ್ಮ ಲಯನ್ಸ್ ಕ್ಲಬ್ ಅಶೋಕ್ ನಗರದ ಸದಸ್ಯನಾಗಬೇಕು ಅಂತ ಹೇಳಿದೆ. ಅದಕ್ಕೆ ವೇದವ್ಯಾಸರು ತುಂಬ ಖುಷಿಯಲ್ಲಿ ಆಯ್ತು ನಾನು ನಿಮ್ಮ ಸದಸ್ಯನಾಗ್ತೇನೆ. ಬಟ್ ತಮಾಷೆಗೆ ಒಂದು ಕಂಡೀಷನ್ ಆಗಿದ್ದು, ನಾನು ನಿಮ್ಮೊಟ್ಟಿಗೆ ಬರ್ತೇನೆ, ಆದರೆ ಒಂದು ಕಂಡೀಷನ್, ಸುರೇಶ್ ಅಣ್ಣನನ್ನು ನೀವು ನಮ್ಗೆ ಕೊಡ್ಬೇಕಂತೇಳಿ, ಅಂದ್ರೆ ಪಕ್ಷಕ್ಕೆ ಕೊಡ್ಬೇಕಂತಿಲ್ಲ. ಸುರೇಶ್ ಅಣ್ಣ ಎದ್ದು ಇಮಿಡಿಯೇಟ್ ಆಚೆ ಹೋಗುತ್ತಾರೆ. ನಾನು ಅದೊಂದು ಸಾಧ್ಯನೇ ಇಲ್ಲ ಅಂತೇಳಿ, ಅವೊಂದು ಸಾಧ್ಯ ಇತ್ತು. ನನಗೆ ತುಂಬಾ ಜನ ಪ್ರಯತ್ನ ಮಾಡಿದ್ರು, ಅದೊಂದು ಸಾಧ್ಯ ಇಲ್ಲ ಅಂತೇಳಿ. ನಾನು ಹೇಳಿದ್ದೇನೆ ಕೊಡ್ತೇನೆ ತಗೊಳ್ಳಿ ಅಂತೇಳಿ, ಅವತ್ತಾ ಇರಲಿ. ಸೊ ಇದು ಸುರೇಶ್ ಅಣ್ಣ ಬಣ್ಸಂಗದಲ್ಲಿದ್ರು, ಲಯನ್ಸ್ ಅಲ್ಲಿದ್ರು, ಭಗಿನ ಸಮಾಜದಲ್ಲಿದ್ರು, ಅಥವಾ ಇದು ನಿಮ್ಮ ಸೇವಾದಳದಲ್ಲಿದ್ರು, ಸ್ವಚ್ಛತಾ ಅಭಿಯಾನದಲ್ಲಿದ್ರು, ಮಠದಲ್ಲಿದ್ರು, ಅಲ್ಲೆಲ್ಲಿಯೂ ಕೂಡ ಎಲ್ಲರೊಟ್ಟಿಗೆ ಇದ್ರು. ಪಕ್ಷದ ವಿಚಾರ ಬಂದಾಗ ಮಾತ್ರ ಬಿಟ್ಟು ಕೊಡ್ತಾ ಇರಲಿಲ್ಲ. ಅವರು ಒಂದೇ ಒಂದು ಕಂಡೀಷನ್, ಪಕ್ಷಕ್ಕೆ ಮಾತ್ರ ಕಡ್ಡಾಯವಾಗಿ ಅಷ್ಟು ನಿಷ್ಠೆ ಇತ್ತು ಪಕ್ಷದ ಬಗ್ಗೆ. ಆದರೆ ಜನರೆಲ್ಲರನ್ನು ಪ್ರೀತಿಸ್ತಾ ಇದ್ರು. ಅವರು BJP ಅವರು ಪ್ರೀತಿಸ್ತಾ ಇದ್ರು ಅವರನ್ನು, ಕಾಂಗ್ರೆಸ್ನವರು ಪ್ರೀತಿಸ್ತಾ ಇದ್ರು, ದಳದವರು ಎಲ್ಲರೂ ಪ್ರೀತಿಸ್ತಾ ಇದ್ರು. ಹೀಗೆ ಸುರೇಶ್ ಅಣ್ಣ ಒಂದು ವಿಶೇಷವಾದ ವ್ಯಕ್ತಿತ್ವ. ಮತ್ತು ಅವರಿಗೆ ಐಷಾರಾಮ ಬೇಡ. ನಾವು ನೋಡಿದ್ರೆ, ನೀವು ಈಗ ಅವರ ಕಾರ್ ನೋಡಿದ್ರೆ ನಾವು ತಮಾಷೆ ಮಾಡ್ಲಿಕ್ಕೆ ಉಂಟು. ಸುಮಾರು 12-13 ವರ್ಷ ಆಗಿರ್ಬೋದು ಆ ಕಾರಿಗೆ. ಆ ಕಾರಿಗೆ ಯಾವುದೇ ಆಲ್ಟ್ರೇಷನ್ ಮಾಡಿಸುವುದಿಲ್ಲ ಅವರು, ಅದು ಹಾಗೇ ಇತ್ತು. ನಾವು ಹೇಳುದು ಸುರೇಶ್ ಅಣ್ಣ ಕಾರ್ತಿತ್ತು ಅಂತ. ಮೊನ್ನೆ ಪಿಕ್ನಿಕ್ ಹೋಗುವ ಕೂಡ ಇದೇ ವಿಚಾರ ಬಂತು. ನನ್ನ ಫ್ರೆಂಡ್ ಇದ್ದಾರೆ ಅವರು, ಲಯನ್ ಮಂಜು ಅಂತೇಳಿ, ಅವ್ರ ಕಾರ್ನ ಬಗ್ಗೆ ವಿಶೇಷ ಅನುಭವ ಇಲ್ಲ. ಅವ್ರ ಹತ್ರ ಕೇಳುದು ಯಾವ್ದು ಕಾರ್ ತೆಗೆದುಕೊಳ್ಳುದು ಹಾಗೆ ಅವ್ರು ಹೇಳುದು. ಇವರು ಪ್ರತಿ ಸಲ ಇವ್ರ ಹತ್ರ ಕೇಳ್ತಾ ಇರ್ತಾರೆ, ಯಾವ್ದು ಒಳ್ಳೆ ಕಾರ್ ತಗೊಳ್ಬೇಕು, ಈ ಸಲ ತಗೊಳ್ಳು. ಬಟ್ ಅವರಿಗೆ ಬಂಗ್ಲೆ ಬೇಡ, ಕಾರ್ ಎನ್ನುವುದು ಅವರಿಗೆ ಓನ್ಲಿ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಅವರಿಗೆ ಒಂದು ಐಷಾರಾಮದ ಕಾರ್ ಬೇಡ, ಅವರಿಗೆ ಡ್ರೈವ್ ಮಾಡಿ ಹೋಗ್ಲಿಕ್ಕಿದ್ರೆ ಸಾಕು. ಸೊ ಹಾಗೆ ಬರ್ತಾ ಇದ್ರು. ಸರಳತೆ ಮತ್ತೊಂದು ಪ್ರೀತಿ, ಮಕ್ಕಳ ಮೇಲೆ ಇರುವಂಥ ಪ್ರೀತಿ, ಮತ್ತೆ ಅದೇ ಒಂದು ಅವರು ಹೇಳಿದ್ರೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಎನ್ನುವಂಥ ತತ್ವವನ್ನು ಪಾಲಿಸಿಕೊಂಡು ಬರುವ. ನನಗೆ ಅವರಾಗುತ್ತೆ, ಅವರದೊಂದು ನಾವು ಇಂಗ್ಲೀಷಲ್ಲಿ ಗ್ರೇಟ್ ಸೌಲ್ ಅಂತೇಳಿ ಹೇಳ್ತೇವೆ, ಮಹಾ ಆತ್ಮ ಅಂತೇಳಿ ಅವರದು. ಅಂತಹ ಒಂದು ಈಗ ನಾವು APJ ಅಬ್ದುಲ್ ಕಲಾಂ ಅವ್ನು ನೋಡಿದ್ದೇವೆ, ಅವರು ಎಷ್ಟು ಸ್ವಂತಕ್ಕಾಗಿ ಮಾಡಲೇ ಇಲ್ಲ. ಮಹಾತ್ಮ ಗಾಂಧೀಜಿ ನಾವು ನೋಡಿದ್ದೇವೆ. ಹೀಗೆಲ್ಲ ಈ ಮಹಾನ್ ವ್ಯಕ್ತಿಗಳ ಆದರ್ಶ ಅವರಲ್ಲಿತ್ತು. ಮತ್ತು ಇನ್ನೊಂದು ವಿಶೇಷತೆ ಅಂತ ಹೇಳಿದರೆ, ಅವರ ತಾಳ್ಮೆ ನೋಡಿದರೆ ನನಗೆ ಸಿಟ್ಟು ಬರ್ತಾ ಇತ್ತು. ಇವ್ರಿಗೆ ಇಷ್ಟು ತಾಳ್ಮೆ ಅಂತೇಳಿ. ನೀವೀಗ ಯಾವುದಾದ್ರೂ ಒಂದು ವಿಚಾರದಲ್ಲಿ ನಮಗೆ ಒಂದು ಚರ್ಚೆಗಳಾದಾಗ, ಯಾವುದಾದ್ರೂ ಒಂದು ವಿಷಯ ನಮಗೆ
ಅಪೇಕ್ಷಿತವಾಗಿ ನಮಗೆ ಅನುಕೂಲಕರವಾಗಿಲ್ಲ, ಆಗ ನಾವೆಲ್ಲ ಏನು ಮಾಡ್ತೇವೆ ಅಂದರೆ ನಮಗೆ ಶಾರ್ಟ್ ಟೆಂಪರ್ ಇರ್ತದೆ, ಹೌದು. ನಾವು ಜೋರು ಮಾಡ್ತೇವೆ, ಕೋಪಗೊಳ್ತೇವೆ, ಗಂಭೀರಗೊಳ್ತೇವೆ. ಬಟ್ ಅವರು ಎಲ್ಲವನ್ನು ಸ್ಮೂತಾಗಿ ಇಟ್ಕೊಂಡು ಹೋಗ್ತಾರೆ. ಎಲ್ಲ ಸಂದರ್ಭಗಳಲ್ಲಿ ಸಮಾಧಾನ ಇರುವಂಥ ವ್ಯಕ್ತಿ, ಎಲ್ಲರನ್ನೂ ಪ್ರೀತಿಸುವಂಥ ವ್ಯಕ್ತಿ, ಯಾವಾಗ ನೋಡಿದ್ರು ಹಸನ್ಮುಖವಾಗಿರುವಂಥ ವ್ಯಕ್ತಿ. ಸೊ ಯಾರಿಗೆ ಸಹಾಯ ಮಾಡಿ ನೀವು, ಈಗ ನಾನು ಹೇಳಿದೆ ನಿಮಗೆ, ನಮ್ಮಲ್ಲಿ ಒಂದು ಪ್ರತಿ 26th ಇದಕ್ಕೆ ಫ್ಲಾಗ್ ಹೋಸ್ಟಿಂಗ್ ಉಂಟು, ರಿಪಬ್ಲಿಕ್ ಡೇ. ಬಟ್ ಅವರಿಗೆ ಯಾವತ್ತು ಕೆಲವು ಫ್ಲಾಗ್ ಹೋಸ್ಟಿಂಗ್ ಇರ್ತದೆ. ಈಗ ನೀವು ಜೋಡಿಸಿಕೊಂಡು ಬರ್ತಾರೆ. ಸುರೇಶಣ್ಣ, ಇವತ್ತು ನಮ್ದು ಗವರ್ನರ್ ವಿಸಿಟ್ ಜನವರಿ 26 ಬರ್ಬೇಕಂತ ಹೇಳಿದ್ರೆ ಅವ್ರು ಆಗುದಿಲ್ಲ ಹೇಳ್ತಾರೆ, ಹೇಳುದಿಲ್ಲ. ನಮ್ಮ ಪ್ರೋಗ್ರಾಮ್ ಆಗುತ್ತಿರುವ ಒಂದು ನಡುವೆ ಬರ್ತಾರೆ, ಇಲ್ಲದ್ರೆ ಎಂಡಲ್ಲಿ ಬಂದು ರೆಡಿ ಇರ್ತಾರೆ. ಅಷ್ಟರೊಟ್ಟಿಗೆ ನಾವು ಅವರನ್ನು ನೋಡಿದ್ರೆ ಅವರು 10 ಕಾರ್ಯಕ್ರಮ ಮುಗಿಸಿ ಬಂದಿರ್ತಾರೆ. ಆದ್ರೆ ಈಗ ನೋಡಿ, ಇಷ್ಟೊಂದು ಸಂಘಟನೆಗಳಲ್ಲಿದ್ರು ಯಾವುದೇ ಸಂಘಟನೆಗೆ ನೋ ಹೇಳುವುದಿಲ್ಲ. ಈಗ ಬಣ್ ಸಂಘದಲ್ಲಿ ಬರ್ತಾರೆ ಅವರು ಬಂಟನಾಗಿ ಬರುವುದಲ್ಲ, ಇದೊಂದು ಸಂಘಟನೆ ಅಷ್ಟೇ. ಜಾತಿ ಎನ್ನುವಂತ ಹೈಲೈಟ್ಸ್ ಅವರಿಗೆ ಇಲ್ಲೇ ಇಲ್ಲ, ಜಾತೀಯತೆ ಕಾನ್ಸೆಪ್ಟೇ ಇಲ್ಲ. ಸೊ ಎಲ್ಲರನ್ನು ಪ್ರೀತಿಸುವಂತ ಒಂದು ವ್ಯಕ್ತಿತ್ವ, ಅದು ತುಂಬಾ ವಿಶೇಷ. ಅದು ಮತ್ತೆ ಇನ್ನೊಂದು ನನಗೊಂದು ತುಂಬಾ ಬೇಜಾರು ಅಂತ ಹೇಳಿದ್ರೆ, ಇಷ್ಟೆಲ್ಲ ಜನರ ನಡುವೆ ಇದ್ರು, ಕೊನೆಗಾಲದಲ್ಲಿ ನಮ್ಮೊಟ್ಟಿಗೆ ಇದ್ರು. ನಾನು ಮಾತಾಡಿಸ್ತೇನೆ. ಎಸ್ ಇದು ದಿಲ್ರಾಜ್ ಆಳು ಅವರೇ. ಎಸ್, ರಾಮಕೃಷ್ಣ ಮಠ ಮತ್ತು ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ನೀವು ಅವರನ್ನು ಕಂಡುಕೊಂಡ ಬಗ್ಗೆ ಈಗ ಡಾಕ್ಟರ್ ನವೀನ್ ಶೆಟ್ಟಿ ಅವರು ಹೇಳಿದರು, ಲಯನ್ಸ್ನಲ್ಲಿ ಅವರ ಒಂದು ಸಕ್ರಿಯ ಪಾಲ್ಗೊಳ್ಳುವಿಕೆ. ಎಸ್, ಈಗ ನಾಗೆ ಹೇಳಿದಾಗೆ ಸ್ವಚ್ಛ ಮಂಗಳೂರಿನ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಅವರಿದ್ರು. ಅದು ಈಗ ನವೀನ್ ಶೆಟ್ಟಿ ಅವರಿಗೆ ಗೊತ್ತಿದೆ. ಅವರು ನಾವೀಗ ನಮ್ಮ ಕಾರ್ಯಕ್ರಮಗಳು ನಡೀತಾ ಉಂಟು, ಅಂದ್ರೆ ಯಾವುದು ಅಫಿಷಿಯಲ್ ಅಲ್ಲ, ಅನ್ಅಫಿಷಿಯಲ್ ಆಗಿ ನಾವು ಕಾರ್ಯಕ್ರಮಗಳನ್ನು ಕ್ಲೀನಿಂಗ್ ಡ್ರೈವ್ ನಾವು ಮಾಡ್ತಾ ಇದ್ದೇವೆ. ಸೊ ಅವರೊಂದು 3 ವಾರ ಆ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಸೊ ಇವರ ಹತ್ರ ಹೇಳ್ತಾ ಇದ್ರಂತೆ, ಇಲ್ಲ ನಾನು ಶನಿವಾರ ಹೋಗ್ತೇನೆ ರಾತ್ರಿ, ಮತ್ತೆ ನಾನು ಬರ್ತೇನೆ ಅಂತೇಳಿ. ಸ್ವಾಮೀಜಿಯವರು ನನ್ನನ್ನು ಕೇಳ್ತಾರೆ, ಎಲ್ಲಿದ್ದೀರಿ ಅಂತೇಳಿ. ಸೊ ಅಂತ ಒಂದು ಕಮಿಟ್ಮೆಂಟ್ ಇದ್ದಂತ ಒಬ್ರು ವ್ಯಕ್ತಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಂದು ತಾಳ್ಮೆ, ಇವರು ಹೇಳಿದರು, ತಾಳ್ಮೆ ಒಂದು ಅದಕ್ಕೊಂದು ಹ್ಯಾಟ್ಸ್ ಆಫ್. ಯಾಕಂತೇಳಿ ಸ್ವಾಮೀಜಿ ಯಾವಾಗಲೂ ಹೇಳಿಕೊಂಡು, ನಮ್ಮ ಈ ಕಸದ ವಿಷಯದಲ್ಲಿ ಬರುವಾಗ ಅವರೊಂದು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನಿಮಗೆ ತಾಳ್ಮೆ ಎಷ್ಟಿರ್ಬೇಕಂತ ಹೇಳಿದ್ರೆ, ಈ ಪಚ್ಚನಾಡಿಯ ಸಮಸ್ಯೆಯನ್ನು 100 ವರ್ಷ ಆದ್ರೂ ಕೂಡ ನಾನು ಸರಿ ಮಾಡ್ತೇನೆ ಅಂತ ತಾಳ್ಮೆ ಇರಬೇಕು. ಬಟ್ ನೀವು ಕೆಲಸ ಹೇಗ್ ಮಾಡ್ಬೇಕಂತೇಳಿ ಅದು ನಾಳೆ ಆಗ್ತದೆ ಅಂತ ಹೇಳುವ ಒಂದು ಉಮೇದಿನಿಂದ ಮಾಡ್ಬೇಕಂತ ಹೇಳುವ ಒಂದು ಮಾತನ್ನು ಯಾವಾಗ್ಲೂ ಹೇಳ್ತಾರೆ. ಅದು ಸುರೇಶ್ ಶೆಟ್ಟರಿಗೆ ಇದು. ಯಾಕಂತೇಳಿ ನೀವು ಮಲೇರಿಯಾದ ವಿಷಯ ಬಂದಾಗ, ಆ ಡೆಂಗ್ಯೂ ಒಂದು ನಮ್ಮ ಇಡೀ ಆ ಜಪ್ಪು ಪರಿಸರದಲ್ಲಿ ಇಡೀ ಮನೆಯಲ್ಲಿ ಡೆಂಗ್ಯೂ ಇತ್ತು. ಆ ಸಂದರ್ಭದಲ್ಲಿ ನಮ್ಮ ಎಕ್ಸ್ DC ಅವರಾಗಿದ್ದಂತ ನಮ್ಮ ಸೆಂಥಿಲ್ ಅವರನ್ನು ಇಟ್ಕೊಂಡು ಪ್ರತಿ ಮನೆಗೆ ವಿಸಿಟ್ ಮಾಡಿದ್ದಾರೆ. ಅಲ್ಲಿ ಆಗುವಂತ ಏನು ನಿಮ್ಮ ಹೆಲ್ತ್ ವರ್ಕರ್ಸ್ ಇಂದ ಆದಂತ ತಪ್ಪುಗಳನ್ನು ಸರಿಪಡಿಸಿಕೊಂಡು ಆ ಲಾರ್ವವನ್ನು ಎಲ್ಲಾ ಮನೆಗಳಿಗೆ ಕೊಂಡೋಗಿ ವಿಸಿಟ್ ಮಾಡಿ ಅವೇರ್ನೆಸ್ ಕೊಟ್ಟು, ನಮ್ಮ ಆಶ್ರಮದ ಎಲ್ಲ ಯುವಕರನ್ನು ಕಡ್ಕೊಂಡು ನಾವು ಕೂಡ ಪ್ರತಿ ಮನೆಗೆ ಹೋಗಿದ್ದೇವೆ. ಸೊ ಅಂತ ಒಂದು ವ್ಯಕ್ತಿತ್ವ. ಮಲೇರಿಯಾ ವಿಷಯದಲ್ಲಿ ನಾವು ಕೆಲವು ತಮಾಷೆಯಲ್ಲಿ ಅವರನ್ನು ತಮಾಷೆ ಮಾಡಿರ್ಬೋದು, ಬಟ್ ಆ ಕಮಿಟ್ಮೆಂಟ್ ಎಲ್ಲಿವರೆಗೆ ಅಂತ ಹೇಳಿದ್ರೆ, ನಂಗೆ ಸ್ವತಃ ಮಲೇರಿಯಾ ಬಂದಿತ್ತು. ನಾನು ಫೋನ್ ಮಾಡಿ ಹೀಗೆ ತಮಾಷೆ ಕೇಳಿದ್ದೆ, ನೀವು ಇಷ್ಟೆಲ್ಲ ಮಾಡ್ತೀರಿ ಮಾರೆ, ಇಲ್ಲೇ ನಮಗೆ ಬಂದಿದೆ ಅಂತ ಹೇಳುವಾಗ, ಒಂಜಿ 4 ದಿನ ಗುಣ ಹಾಕೊಂಡು 5ನೇ ದಿನ ರೆಂಗ್ಲೊಟ್ಟಿಗೆ ಅವೇರ್ನೆಸ್ ಬರೋಣ ಅಂತ. ಅಷ್ಟೊಂದು ಒಂದು ಇದು ಅಂದ್ರೆ ಅವರಿಗೆ ಸೇವೆ ಮತ್ತು ಈ ಏನು ಅವೇರ್ನೆಸ್ಸಿನ ಕಾರ್ಯಕ್ರಮ ನಿರಂತರವಾಗಿ ಮಾಡ್ತಾ ಇದ್ರು. ಮತ್ತು ನಾನು ಮೊನ್ನೆಯ ಕಾರ್ಯಕ್ರಮದಲ್ಲಿ ನಮ್ಮ ಮಂಗಳೂರಿಗೆ ನಮ್ಮ ಈಗ ಕಾಂಗ್ರೆಸ್ಸಿನ ಸದಸ್ಯರಾಗಿದ್ದಾರೆ ನಮ್ಮ ಸೆಂಥಿಲ್ ಅವ್ರು ಬರ್ತಾರಂತ ಗೊತ್ತು. ನಮ್ದೊಂದು ಡ್ಯೂಟಿ ಅವರಿಗೊಂದು ಮೆಸೇಜ್ ಮಾಡ್ಬೇಕಂತ ಇತ್ತು. ನಾನು ಮೆಸೇಜ್ ಮಾಡಿದೆ. ಇಮಿಡಿಯೇಟ್ ಅವ್ರು ಹೇಳಿದ್ರು, ಇಟ್ಸ್ ಅ ಗ್ರೇಟ್ ಲಾಸ್ ಫಾರ್ ಮ್ಯಾಂಗ್ಳೂರ್ ಅಂತ ಹೇಳಿದ್ರು. ಅವರ ಹೆಲ್ತಿನ ಒಂದು ವಿಷಯಕ್ಕೆ ಬರುವಾಗ ಅವರೊಂದು ಇನ್ನೂ ಒಂದು 10-15 ವರ್ಷ ಒಂದು ಸಮಯ, ಯಾಕಂದ್ರೆ ವೆರಿ ಹೆಲ್ದಿ ಪರ್ಸನ್. ನೀವು ಯಾವುದೇ ಒಂದು ಅವರು ಜ್ವರ ಶೀತ ಅಂತೇಳಿ ನಮ್ಗೆ ಒಂದು ಆದಿತ್ಯವಾರ ತಪ್ಪಿಸಿದವರಲ್ಲ. ಸೊ ಅಂತ ಒಂದು ಹೆಲ್ದಿ ಪರ್ಸನ್. ಸೊ ನಾವು ಅವರನ್ನು ಒಂದು 10-15 ವರ್ಷ, ಸ್ವಾಮೀಜಿ ಅವರು ಇನ್ನೊಂದು ತಮಾಷೆಗೆ ಹೇಳ್ತಾರೆ, ಎಲ್ಲ ಪಚ್ಚನಾಡಿ ಕ್ಲೀನ್ ಆಗುವಾಗ ನೀವೊಂದು 80-85 ವರ್ಷ ಆಗುವಾಗ ನೀವೊಂದು ಕೋಲ್ ಇಟ್ಕೊಂಡು ಬರ್ತೀರಿ ನೀವು, ನಾವು ಸರಿ ಮಾಡ್ತೇವೆ ಅಂತೇಳಿ. ಆ ಒಂದು ಮತ್ತೆ ನಮ್ಮ ಸ್ವಚ್ಛ ಮಂಗಳೂರಿನ ಕಾರ್ಯಕರ್ತರು ಮತ್ತು ತಾವು ಹೇಳಿದಾಗೆ ಅವರು ಕಾಂಗ್ರೆಸ್ಸಿನ ನಿಷ್ಠಾವಂತ ಇದಾದ್ರೂ ಕೂಡ ಅಲ್ಲಿ ಪಕ್ಷ ವಿಷಯ ಬರುವಾಗ ಅವರು ಅದರಲ್ಲಿ ಏನು ಇದಿಲ್ಲ. ಬಟ್ ನಾವು ಎಷ್ಟು ತಮಾಷೆ ಮಾಡಿದ್ರು ಕೂಡ ಅವರದನ್ನು ಬಿಟ್ಕೊಳ್ತಾ ಇರಲಿಲ್ಲ. ನಾನು ಹಲವು ಬಾರಿ ಹೀಗೆ ಒಂದು ಸ್ವಲ್ಪ ತಮಾಷೆ ಎಲ್ಲ ಮಾಡ್ತಾ ಇದ್ದೆ ನಾನು ಅವರನ್ನು. ಬಟ್ ಅವರು ಪಕ್ಷದ ವಿಷಯ ಬಂದಾಗ ನಾನೊಂದು ಹಿರಿಯರ ಹತ್ರ ಮೊನ್ನೆ ಮಾತಾಡುವಾಗ ಅವರು ಹೇಳಿದ್ರು, ಅವರಿಗೆ ಈ ಕಾರ್ಪೊರೇಷನ್ ಸದಸ್ಯರಾಗಿರೋ ಸಂದರ್ಭದಲ್ಲಿ ಮೇಯರ್ ಇದು ಬಂತು. ಅದು ಹೇಗೆ ಬಂತಂತ ಹೇಳಿದ್ರೆ ಬಂಟ್ಸ್ ಕೋಟದಲ್ಲಿ ಅವ್ರಿಗೆ ಬರ್ತದೆ ಅಂತೇಳಿ ಒಬ್ರು ನಾಯಕರು
ಅವ್ರನ್ನ ಕರೆದು ಹೇಳ್ತಾರೆ ನೀವು ಬಂಡ್ಸ್ಕೋಟದಲ್ಲಿ ನೀವು ಮೇಯರ್ ಆಗ್ಬೇಕಂತೇಳಿ. ಈಗಿನ ಕಾಲದಲ್ಲಿ ಯಾರು ಬೇಡ ಅಂತ ಹೇಳ್ತಾರೆ, ಎಲ್ಲರೂ ಯಾವುದೇ ಇದು ಬಂದ್ರು ಕೂಡ ಬೇಕಂತ ಹೇಳುವರು. ಆದ್ರೆ ಸುರೇಶ್ ಶೆಟ್ಟಿ ಅವರು ವಿಶೇಷ ಏನಂತ ಹೇಳಿದ್ರೆ, ನೀವು ಬಂಡ್ಸ್ಕೋಟದಲ್ಲಿ ನಂಗೆ ಕೊಡೋದಾದ್ರೆ ನಂಗೆ ಬೇಡ, ಬಟ್ ನೀವು ಸುರೇಶ್ ಶೆಟ್ಟಿಗೆ ನಾನೊಬ್ಬ ವರ್ಕರ್, ನಾನು ಇಷ್ಟು ಯುವ ಕಾಂಗ್ರೆಸ್ನಿಂದ ನಾನು ವರ್ಕ್ ಮಾಡಿ ಬಂದು ನೀವು ಕೊಡ್ತೀರಾ ಅಂತ ಹೇಳಿ ಮಾತ್ರ ನಂಗೆ ಅಧಿಕಾರ ಬೇಕಂತ ಹೇಳಿದಂತ ಒಬ್ಬ ವ್ಯಕ್ತಿ ಇದ್ರೆ ಅದು ಸುರೇಶ್ ಶೆಟ್ಟಿ ಅವರು. ಈಗಿನ ಅಧಿಕಾರಕ್ಕೋಸ್ಕರ ಏನೆಲ್ಲ ಮಾಡ್ತಾರೆ ಅಂತ ಹೇಳಿ ತಮ್ಗೆ ಗೊತ್ತಿದೆ, ಮಾಧ್ಯಮದಲ್ಲಿ ದಿನವಿಡೀ ನಿಮ್ಗೆ ನೀವು ತೋರಿಸ್ತಾ ಇರ್ತೀರಿ. ಸೊ ಅಂತ ಒಂದು ಅಧಿಕಾರ ಇಷ್ಟುವರೆಗೆ ನಾವು ಸ್ವಚ್ಛ ಮಂಗಳೂರಿನ ಯಾವಾಗಲೂ ಅವ್ರು ಹೇಳ್ತಾ ಇದ್ರು, ಸ್ವಚ್ಛ ಮಂಗಳೂರಿನ ಸಕ್ಸಸ್ ಏನಂತ ಹೇಳಿದ್ರೆ ಇಲ್ಲಿ ಯಾರು ಅಧಿಕಾರ ತಗೊಳ್ಳಿಲ್ಲ ಅಂತ ಹೇಳಿ, ನಮ್ಮಲ್ಲಿ ಯಾರೇ ಅಧ್ಯಕ್ಷರಿಲ್ಲ ಯಾರಿಲ್ಲ. ಸೊ ಅದು ಯಾವಾಗ್ಲೂ ಹೇಳ್ತಾ ಇದ್ರು, ಇದರ ಸಕ್ಸಸ್ ಏನಂತ ಹೇಳಿದ್ರೆ ಎಲ್ಲರೂ ಅಧ್ಯಕ್ಷರು, ಎಲ್ಲರೂ ಕಾರ್ಯಕರ್ತರು. ಮತ್ತು ಸ್ವಚ್ಛ ಮಂಗಳೂರಿನ ಒಂದು ಟೀಮ್ ಬೇರೆ ರೀತಿಯಲ್ಲಿ ಸೇವೆ ಮಾಡಬೇಕು, ಬೇರೆ ರೀತಿಯಲ್ಲಿ ಬೆಳಿಬೇಕು ಅಂತೇಳಿ ನಿರಂತರ ನಮ್ಗೆ ನಾವು ಈಗಾಗಲೇ ನಾವು ಫೌಂಡೇಶನ್ ಅನ್ನು ಸ್ವಚ್ಛ ಮಂಗಳೂರು ಫೌಂಡೇಶನ್ ಅಂತೇಳಿ ನಾವು ಮಾಡಿದ್ವಿ. ಅದರ ಒಂದು ಜವಾಬ್ದಾರಿ ಕೂಡ ಅವರು ಅಲ್ಲಿಗೆ ಬರ್ತೇನೆ. ತೇಜಮಯ ಅವರೇ, ನೀವು ಅವರ ಕಾಂಗ್ರೆಸ್ನ ಒಡನಾಟ, ಯೂತ್ ಕಾಂಗ್ರೆಸ್ ಇದು ಹೇಳಿದ್ರಿ ನೀವು, ಮತ್ತೆ ನೆನಪಾಗುವಂಥದ್ದು ಈಗ ದಿಲ್ರಾಜ್ರವ್ರು ಹೇಳಿದಾಗೆ ಅವರು ಪಕ್ಷಾತೀತವಾಗಿ ಕೆಲಸ ಮಾಡ್ತಿದ್ದಾರೆ ಸರಿ. ಕಾಂಗ್ರೆಸ್ ಪಕ್ಷದಲ್ಲಿ ಅಷ್ಟು ನಿಷ್ಠಾವಂತರಾಗಿ ನಾವೆಲ್ಲ ಇಂದಿರಾ ಗಾಂಧಿಯ ಭಕ್ತರು ಅಂತ ಹೇಳ್ಬೋದು. ಇಂದಿರಾ ಗಾಂಧಿ ಸೋತಾಗ ನಾವೆಲ್ಲರೂ ಯಾರು ಮದುವೆ ಆಗಿರಲಿಲ್ಲ, ಇನ್ಕ್ಲೂಡಿಂಗ್ ಆಸ್ಕರ್ ಫೆರ್ನಾಂಡಿಸ್, ನಮ್ಮ ನ್ಯಾಷನಲ್. ಆಗ ನಾವು ಯೂತ್ ಕಾಂಗ್ರೆಸ್ನಲ್ಲಿ ಒಂದು ನಮ್ಮ ಪ್ರತಿಜ್ಞೆ ನಾವು ಮಾಡಿದ್ದಿತ್ತು, ಇಂದಿರಾ ಗಾಂಧಿ ಅವರು ಇನ್ನೊಂದು ಸಲ ಪ್ರೈಮ್ ಮಿನಿಸ್ಟರ್ ಆಗುವವರೆಗೆ ನಾವು ಯಾರು ಮದುವೆ ಆಗಬಾರ್ದು ಅಂತೇಳಿ. ಅದನ್ನು ಒಳ್ಳೇದಾಯ್ತು. ಅಲ್ಲ, ನಮ್ಮ ಲೆಕ್ಕಿಗೆ 80ಕ್ಕೆ ಅವರಾದ್ರು, 77 ಸೋತಾರೆ, 80ಕ್ಕೆ ಪ್ರೈಮ್ ಮಿನಿಸ್ಟರ್ ಆದ್ರು. ಅದರಿಂದಾಗಿ ಬರೀ 3 ವರ್ಷ ಮಾತ್ರ ಮಾಡ್ಬೇಕಾಯ್ತು. ಅಂತ ಕಡು ಇದಕ್ಕೆ ಸಹ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ. ಇನ್ನೊಂದು ವಿಷಯ ನಾನೀಗ ಹೇಳಲಿಕ್ಕೆ, ಅದು ಮೊನ್ನೆ ಒಬ್ಬರು ಅದನ್ನು ಪ್ರಸ್ತಾಪಿತರು, ಹಿಂದೂ ಸಮಾಜೋತ್ಸವವನ್ನು ಮಂಗಳೂರಿನಲ್ಲಿ ಆಯೋಜಿಸಿದ್ರು. ಅದು ಎಲ್ಲರೂ ಹಿಂದೂಗಳು ನಾವು ಒಟ್ಟಿಗೆ ಸೇರಬೇಕು ಅಂತೇಳಿ. ಪ್ರಥಮ ಹಿಂದೂ ಸಮಾಜೋತ್ಸವದಲ್ಲಿ ನಾನು ಕೂಡ ಒಂದು ನನ್ನ ಮುಖ್ಯ ಸಂಘಟಕ ಇದರಲ್ಲಿ ನನ್ನನ್ನು ಹಾಕಿದರು. ಯಾಕಂತ ಹೇಳಿದ್ರೆ ನಾನು ಮತ್ತು ಯೋಗೀಶ್ ಭಟ್ರು 20 ವರ್ಷ ಅವರು ಮೇಯರ್ ಇದು ಆಗಿದ್ರು, MLA ಆಗಿದ್ರು. ನಮ್ಮ ರೀಸನ್ಸ್ ಕಾಂಗ್ರೆಸ್ BJP ಅಲ್ಲ, ಎಲೆಕ್ಷನ್ ಟೈಮ್ನಲ್ಲಿ ಮಾತ್ರ. ಬಾಕಿ ಟೈಮ್ನಲ್ಲಿ ಏನು ನಾನು ಹೇಳ್ತೇನೆ, ಯಾಕಂತ ಹೇಳಿ ಒಂದು ವಿದ್ಯಾಸಂಸ್ಥೆ ಬಲ್ಮಠ ಜೂನಿಯರ್ ವಿದ್ಯಾಸಂಸ್ಥೆಯಲ್ಲಿ ಹೌದು ಹೆಣ್ಮಕ್ಕಳ ಶಾಲೆಯಲ್ಲಿ ನಾನು 40 ವರ್ಷದಿಂದ ಬೆಟರ್ಮೆಂಟ್ ಕಮಿಟಿ ಮೆಂಬರ್ ಆಗಿದ್ದೇನೆ. ಆದರೆ ನನ್ನವರು ಆ ಟೈಮ್ನಲ್ಲಿ ಪ್ರಿನ್ಸಿಪಾಲ್ಗಳು ಹೋದಾಗ ತೇಜುಮೇರ್ ಏನು ಡಿಸಿಷನ್ ತಗೊಳ್ತಾರೆ ಅದಕ್ಕೆ ನಾನು ಸಿಗ್ನೇಚರ್ ಆಗ್ತೇನೆ, ಚೆಕ್ಕಿಗೆ ಸಹ ಮಾಡ್ತಾಯಿದ್ರು. ಅಷ್ಟು ಆತ್ಮೀಯತೆಯಲ್ಲಿ ಮಾಡಿದ್ರು. ಅವರು ಹೇಳಿದ್ದಕ್ಕೆ ನಾವು ಇದು ಎಲ್ಲರದು, ನಾನು ಹಿಂದೂವಾಗಿ ಹುಟ್ಟಿದ್ದೇನೆ. ಮನೆಯಲ್ಲಿ ನನ್ನ ತಂದೆ ಹಿಂದೂ ಮತದ ಇದಕ್ಕೆ ಬೇಕಾಗಿ ಪ್ರತಿ ಆದಿತ್ಯವಾರ ನಮಗೆ ಎಕ್ಸಾಮಿನೇಷನ್ಸ್ ಇತ್ತು. ನಾವು 11 ಜನ ಮಕ್ಕಳು, ನಮಗೆ ಮಹಾಭಾರತದ ವಿಷಯದಲ್ಲಿ, ರಾಮಾಯಣದ ವಿಷಯದಲ್ಲಿ ನಮಗೆ ಅವರದ್ದು ಟೆಸ್ಟ್ ಇತ್ತು. ತಪ್ಪಿದ್ರೆ ಏನು 10 ಸಲ ಅದನ್ನು ಬರಿಬೇಕು, 20 ಸಲ ಬರಿಬೇಕು. ಎಷ್ಟು ದೇವಸ್ಥಾನಗಳು ಉಂಟು, ಆ ದೇವಸ್ಥಾನಗಳಿಗೆ ರಜೆ ದಿವಸ ಅವರು ಕರ್ಕೊಂಡು ಹೋಗ್ತಿದ್ರು. ಅದರಿಂದಾಗಿ ನಮ್ಮ ಬೆಳೆಸಿದ್ದು ಅದೇ ಥರ ಬೆಳೆಸಿದ್ರಿಂದಾಗಿ ನಾವು ನಿಜವಾಗಿ ಕಾಸ ಒಂದು ಹಿಂದುವಾಗಿ 100%, 100ಕ್ಕೆ 100% ಹಿಂದುವಾಗಿಯೇ ನಾನು ಹುಟ್ಟಿದ್ದೇನೆ. ನನಗೆ ಸಂತೋಷ ಆಯಿತು. ನಾವು ಮೆರವಣಿಗೆಯಲ್ಲಿ ಹೋಗಿದ್ದೇವೆ, ನಾನು ಸುರೇಶ್ ಶೆಟ್ರು. ಆದರೆ ನಮ್ಮ ಪಕ್ಷಕ್ಕೆ ಬಂದಾಗ ದೊಡ್ಡ ಗಲಾಟೆ ಆಯಿತು. ಆಗ ಪ್ಲೇಸಸ್ ಅಧ್ಯಕ್ಷರಾಗಿದ್ದರು. ನಾನು ಒಂದು ಸಂಸ್ಥೆಯ ಅಧೀನ ಕಾರ್ಯಕರ್ತನಾಗಿದ್ದೆ. ಯಾಕಂತ ಹೇಳಿದ್ರೆ ನಾನು ಅಧಿಕಾರ ಸ್ಥಾನದಲ್ಲಿದ್ದೆ, ಯೂತ್ ಕಾಂಗ್ರೆಸ್ನಲ್ಲಿದ್ದೆ. ಅದರಿಂದಾಗಿ ನೀವು ಅದನ್ನು ಹೋದದ್ದು ಸರಿ, ಸುರೇಶ್ ಶೆಟ್ಟಿ ಹೋದದ್ದು ತಪ್ಪು ಅಂತೇಳಿ. ಬಟ್ ಸುರೇಶ್ ಶೆಟ್ಟರು ಖಡಾಖಂಡಿತವಾಗಿ ಹೇಳಿದರು, ಸರ್ ನಾವು ಹಿಂದುವಾಗಿ ಹುಟ್ಟಿದ್ದೇವೆ, ನೀವು ಕ್ರಿಶ್ಚಿಯನ್ಸ್ ಏನಾದರೂ ಇದಿದ್ರೆ ನೀವು ಹೋಗದೆ ಕೊಡ್ತಿದ್ರ, ನೀವು ಇಕರಿಟರ್ಸ್ ಕಾಂಗ್ರೆಸ್ ಅಂತ ಹೇಳ್ತೀರಿ, ಎಲ್ಲ ಕ್ರಿಶ್ಚಿಯನ್ಸ್ ಒಟ್ಟಿಗೆ ಹೋಗ್ತೀರಿ, ಅಲ್ಲಿ ಪಾರ್ಟಿ ಉಂಟಾ? ಇಲ್ಲ. ಈಗ ನಮಗೆ ಹಿಂದೂ ಸಮಾಜ ವ್ಯವಸ್ಥೆ ಅಂತ ಮಾಡಿದಾಗ ಅದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಎಲ್ಲ ಹಿಂದೂಗಳ ಸಂಘಟನೆ ಸ್ವಾಮೀಜಿಗಳೆಲ್ಲ ಮಾಡಿದ್ದಾರೆ, ಅದರಿಂದಾಗಿ ನಾವು ಹೋಗ್ತೇವೆ. ಅದರಿಂದಾಗಿ ಸರಿ. ಆದರೆ ಅಲ್ಲಿ ನೆಕ್ಸ್ಟ್ ಅವರಿಗೆ ಸ್ವಲ್ಪ ಘರ್ಷಣೆ ಆಯಿತು. ಅದನ್ನು ಅವರು ಮೊನ್ನೆ ಹೇಳಿದ್ದಾರೆ, ಅವರು ಸಂಘಟಕರಿದ್ರಲ್ಲ, ಅವರು ಅದನ್ನು ಬಿಡಿಸಿ ಹೇಳಿದರು. ಇದು ನಮಗೆ ಗೊತ್ತಿತ್ತಾಗ. ಆದ್ರಿಂದಾಗಿ ನೆಕ್ಸ್ಟ್ ಇಯರ್ಗೆ ನಾನು ಬರಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿ ನನಗೆ ಹೇಳಿದಲ್ಲ, ನಾನು ಒಂದು ಕಾಂಗ್ರೆಸ್ ಅಧ್ಯಕ್ಷನಾಗಿದ್ದುಕೊಂಡು ನನ್ನ ಹೆಸರನ್ನು ಹಾಕೋದಕ್ಕೆ ನನ್ನ ಒಪ್ಪಿಗೆ ನಾನು ಕೊಡಲಿಕ್ಕೆ ಆಗಿ ನನಗೆ ಮೇಲಿಂದ ಬರಬೇಕು, ನಮ್ಮ ಹೈಕಮಾಂಡಿಂದ ಒಂದು ರೂಲ್ಸ್ ಇದ್ದು. ಬಟ್ ಸುರೇಶ್ ಶೆಟ್ಟರು ಕಂಟಿನ್ಯೂ ಆದ ಸೆಕೆಂಡ್ ಆದ ಮೇಲೆ ಅಲ್ಲಿ ಘರ್ಷಣೆ ಆಯಿತು. ಆಗ ಅವರು ಹೇಳಿದ RSS ಮತ್ತು ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತೀರಿ, ಬಟ್ ನೀವು ಅದನ್ನು ಮಾಡುವಾಗ ಬಾಕಿಯವರನ್ನು ಯಾರನ್ನು ಕರೀಲಿಲ್ಲ. ಆ ಥರದಲ್ಲಿ ಸುರೇಶ್ ಶೆಟ್ಟರ ಆಲೋಚನೆಗಳು ಅವರ ಆಲೋಚನೆಗಳಿಗೆ ಸ್ವಲ್ಪ ವಿರೋಧಾಭಾಸ ಬಂತು. ಅದನ್ನು ಅವ್ರ ಮೊನ್ನೆ ಕ್ಲಿಯರ್ ಹೇಳಿದ್ರು. ನೆಕ್ಸ್ಟ್ ಇಂದ ಸುರೇಶ್ ಶೆಟ್ಟರು ಅದನ್ನು ಇದು ಮಾಡಿದ್ರು. ಬಟ್ ನಮ್ಮ ಸ್ನೇಹಿತರಾಗಿ ಯಾವತ್ತೂ ಕೂಡ ಜೊತೆಗೆ ಇರ್ತಾ ಇದ್ರು. ಅದರಿಂದಾಗಿ
ಆ ಥರದ ನಿಲುವು ಅವರ ಹತ್ರ ಇತ್ತು. ಪಕ್ಷದ ಮೇಲೆ ಬದ್ಧತೆ ಕೂಡ ಪಕ್ಷದ ಇತ್ತು. ಜೊತೆಗೆ ಸ್ನೇಹಾಚಾರ ಕೂಡ. ಸ್ನೇಹಾಚಾರ ಇತ್ತು. ಆ ನಾವೊಂದು ಸ್ನೇಹಾಚಾರವನ್ನು ಒಂದು ಲಿಮಿಟ್ ಅಲ್ಲಿ ಇಟ್ಟಿದ್ರು ಅವರು. ಅದನ್ನು ದಾಟಿ ಆಚೆ ಹೋಗ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಪಕ್ಷಕ್ಕೆ ಏನಾದ್ರು ತೊಂದರೆ ಆಗ್ತದೆ ಅಂತ ಹೇಳಿದ್ರೆ ಸ್ನೇಹಾಚಾರವನ್ನು ಮುಂದುವರಿಸಿಕೊಂಡು ಹೋಗ್ಲಿಲ್ಲ ಅವರು. ಅವರು ನೆಕ್ಸ್ಟ್ ಡೇ 2ನೇ ವರ್ಷಕ್ಕೆ ಅವರು ಕಂಪ್ಲೀಟ್ ಆಗಿ ಅದನ್ನು ಬಿಟ್ಟುಬಿಟ್ರು. ಸರ್, ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ಳೋ. ಬ್ರೇಕ್ ನಂತರ ನಾನು ಈ ಸಂವಾದವನ್ನು ಮತ್ತೆ ಮುಂದುವರಿಸ್ತೇನೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಸಮಾಜಮುಖಿ ಸುರೇಶ್ ಶೆಟ್ಟಿ ಅವರ ಬಗ್ಗೆ ನಾವು ಮಾತಾಡ್ತಿದ್ದೇವೆ. ಇತ್ತೀಚೆಗಷ್ಟೇ ನಮ್ಮನ್ನು ಅಗಲಿದಂಥ ಒಬ್ಬ ಅಪರೂಪದ ಸಮಾಜಮುಖಿ ಸಮಾಜ ಸೇವಕ, ಜೊತೆಗೆ ಒಬ್ಬ ಕಟ್ಟ ಕಾಂಗ್ರೆಸ್ಸಿಗ, ಮಾಜಿ 2 ಬಾರಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ಅವರು ಕಾರ್ಪೊರೇಟರ್ ಆಗಿ ಕೂಡ ಆಯ್ಕೆಯಾದವರು. ಮಂಗಳೂರಿನಲ್ಲಿ ಮಲೇರಿಯಾ ಜಾಗೃತಿಗಾಗಿ ಭಾರಿ ದೊಡ್ಡ ಮಟ್ಟಿನಲ್ಲಿ ಕೆಲಸ ಮಾಡಿದವರು. ಜೊತೆಗೆ ಸ್ವಚ್ಛತಾ ಅಭಿಯಾನದಲ್ಲಿ, ಜೊತೆಗೆ ಲಯನ್ಸ್ ಸಂಘಟನೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ಜೊತೆಗೆ ಇನ್ನೂ ಅನೇಕ ಸಾರ್ವಜನಿಕ ಸಂಘಟನೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು. ನವೀನ್ ಶೆಟ್ಟಿ ಅವರು ಮಾತನಾಡುವ ಸಂದರ್ಭದಲ್ಲಿ ಅವರ ಸುರೇಶ್ ಶೆಟ್ಟಿ ಅವರ ಕೊನೆಯ ಕ್ಷಣಗಳು ಅದು ನಮ್ಮ ಜೊತೆಗೆ ಆಯ್ತು ಅಂತ ಮೊನ್ನೆ ನುಡಿ ನಮನದಲ್ಲಿ ಕೂಡ ಹೇಳಿದರು. ಅದನ್ನೇ ನೆನಪಿಸಲಿಕ್ಕೆ ಬಯಸ್ತಾ ಇದ್ರು ನವೀನ್ ಶೆಟ್ಟಿ ಅವರು. ಸುರೇಶ್ ಅಣ್ಣನವರ ಕೊನೆಯ ಕ್ಷಣಗಳನ್ನು ನೋಡುವಾಗ ತುಂಬ ದುಃಖ ಆಗುತ್ತೆ. ಯಾಕೆ ಹೇಳಿದರೆ, ಸುರೇಶ್ ಅಣ್ಣ ಅಜ್ಜ ಆದದ್ದು ನಮಗೆ ಗೊತ್ತೇ ಇಲ್ಲ. ನಾವು ಅವರನ್ನು ಅಜ್ಜನಾಗಿ ಕಾಣಲೇ ಇಲ್ಲ. 72 ವರ್ಷ ಇದ್ದರೂ ಕೂಡ ಅವರು ಯಾವುದೇ ಸಂದರ್ಭದಲ್ಲಿ ಯಾವುದೇ ಕಾಯಿಲೆಗಳಿಂದ ಬಳಲಿಲ್ಲ, ಯಾವುದೇ ಮೆಡಿಸಿನನ್ನು ತಗೊಳ್ಳಿಲ್ಲ, ಯಾವುದೇ BP ಆಗಲಿ ಶುಗರ್ ಆಗಲಿ ಯಾವುದೂ ಇರಲಿಲ್ಲ ಅವರಿಗೆ. ಅತ್ಯಂತ ಲವಲವಿಕೆಯಿಂದ ಇದ್ದಂಥ ವ್ಯಕ್ತಿ. ಯಾವಾಗಲೂ ಕೂಡ ಅವರನ್ನು ಅಜ್ಜನಾಗಿ ಕಾಣಬೇಕಾದ್ರೆ ನಾವು ಇನ್ನೊಂದು 15 ವರ್ಷ ಕಾಯ್ಬೇಕಿತ್ತೇನೋ. ಅವ್ರು ನಮ್ಮ ಜೊತೆ ಇದ್ದಂಥ ಒಬ್ಬ ಲವಲವಿಕೆ ವ್ಯಕ್ತಿ. ಬೆಳಿಗ್ಗೆ ಜೊತೆಗೆ ಯುವಕರಾಗಿ, ವಿದ್ಯಾರ್ಥಿಗಳ ಜೊತೆಗೆ ವಿದ್ಯಾರ್ಥಿಗಳಾಗಿ. ಇದು ಕಳೆದ 13ನೇ ತಾರೀಕಿನಂದು ನಾವು ಒಂದು ಪಿಕ್ನಿಕ್ ಅಂತೇಳಿ ಹೊರಟೆವು. ಲಯನ್ಸ್ ಕ್ಲಬ್ ವತಿಯಿಂದ. ನಮ್ಮ ಲಯನ್ಸ್ ಕ್ಲಬ್ ಅಶೋಕ್ ನಗರ ಒಂದು ಕಟ್ಟಡವನ್ನು ಕಟ್ಟಿ, ಕಳೆದ ವರ್ಷ ಕೊರೋನಾದಿಂದ ಹೋಗ್ಲಿಕ್ಕಾಗಲಿಲ್ಲ. ಇಲ್ಲದ್ರೆ ನಾವು ಗೋವಾ, ಇಲ್ಲದ್ರೆ ವೈಸ್ಟರ್ ಒಪೇರಾ, ಈಗ ಬೇರೆ ಕಡೆ ಹೋಗ್ತೇವೆ. ಅವ್ರು ನಮ್ಮ ಜೊತೆ ತುಂಬ ಖುಷಿ ಪಡುವವರು. ಅವರಿಗೆ ಸ್ವಿಮ್ಮಿಂಗ್ ಪೂಲ್ ಅಂದರೆ ತುಂಬ ಖುಷಿ. ಅದರಲ್ಲಿ ಈಜುವುದಾಗಲಿ, ಮೂಗನ್ನು ಹಿಡಿದು ನೆಲದಲ್ಲಿ ಮುಳುಗುವುದಾಗಲಿ ತುಂಬ ಎಕ್ಸ್ಪರ್ಟ್ ಅವರು ಸ್ವಲ್ಪ ಯೋಗ ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದವರು. ಹಾಗೆ ಇನ್ನೊಂದು ಏನಂತ ಹೇಳಿದರೆ, ಒಂದು ದಿವಸ ನಾನು ಕಾಲೇಜಿಗೆ ಬಂದಿದ್ದರು. ನಾವು ಹೊರಡುವಾಗ ನಾನು ಸ್ವಲ್ಪ ಫಾಸ್ಟ್ ಕಾರ್ ಓಡಿಸೋದು. ಯಾಕಂದರೆ ನನಗೆ ಅದೊಂದು ಹ್ಯಾಬಿಟ್ ಆಗಿ ಹೋಗಿದೆ. ಅವರ ಕಾರಲ್ಲಿದ್ದರು, ನನ್ನ ಕಾರಲ್ಲಿದ್ದೆವು. ನಾನು ಎಣಿಸಿದೆ ಇವರು ಸಾಧಾರಣ ಮೆಲ್ಲ ನನ್ನ ಜೊತೆ ಬರ್ಬೋದು ಅಂತೇಳಿ. ನಾನು ತುಂಬ ಫಾಸ್ಟ್ ಬಂದು ಇಲ್ಲಿ ನಿಲ್ಲಿಸಿದ್ದೇನೆ. ನೆಕ್ಸ್ಟ್ AJ ಶೆಟ್ಟರನ್ನು ಮೀಟ್ ಆಗಲಿಕ್ಕಿತ್ತು. ಅವ್ರು ನನ್ನ ಹಿಂದೆನೇ ಇದ್ದಾರೆ. ಸುರೇಶ್ ಅಣ್ಣ ಇದು ಫಾಸ್ಟ್ ಕಾರ್ ಡ್ರೈವ್ ಮಾಡ್ತು. ನಾನು ಅಂಜು ಇರು ಸಿಕ್ಕಾಪಟ್ಟೆ ಫಾಸ್ಟ್ ಇರೇನು ಫಾಲೋ ಮಾಡ್ತೀನಿ ಅಂತ ಹೇಳಿದ್ರು. ಹೀಗೆ ಅವರಿಗೆ ಎಲ್ಲಿ ವಯಸ್ಸಿತ್ತು, ಮತ್ತು ಅದು ಕಾರು ಕೂಡ ಅಷ್ಟು ಏನು ಇದಿರಲಿಲ್ಲ, ಕಂಡೀಷನ್ ಇರಲಿಲ್ಲ. ನಂದು ಹೊಸ ಕಾರು, ಬಟ್ ನನ್ನ ಜೊತೆ ಬಂದಿದ್ದು. ನನಗೆ ಆಶ್ಚರ್ಯ ಆಯಿತು ನೋಡಿ, ಏಜ್ ಫ್ಯಾಕ್ಟರ್ ನೋಡಿ 72, ಬಟ್ ಹೇಗೆ ರೈಡ್ ಮಾಡ್ತಾಯಿತ್ತು. ಪಿಕ್ನಿಕ್ ದಿವಸ ಕೂಡ ಬೆಳಿಗ್ಗೆ ನಾವೆಲ್ಲ ಒಟ್ಟು ಸೇರಿದ್ದೆವು. ನಮ್ಮ ಅಶೋಕ ಸೇವಾ ಭವನ ಹೊಸ ಕಟ್ಟಡ ಮೊನ್ನೆ 26ಕ್ಕೆ ಇನಾಗುರೇಷನ್, ಅದ್ರ ಜೊತೆ ಒಳ್ಳೆ ಫೋಟೋ ತೆಗೆದು. ಅವತ್ತು ನೀವು ನೋಡಿದರೆ ಅವರು ಜೀನ್ಸ್ ಮತ್ತು ಟಿ ಶರ್ಟ್ ಏನೋ ಹಾಕೊಂಡು ಬಂದಿದ್ರು. ಗ್ರೂಪ್ ಫೋಟೋ ತೆಗೆದ್ವಿ, ನಾವು ಹಗ್ ಮಾಡಿದೆವು, ಸೆಕೆಂಡ್ ಕೊಟ್ಟೆವು. ಅಲ್ಲಿ ಕೂಡ ಒಂದು ಮಗುವನ್ನು ಮಾತಾಡಿಸಿದ್ರು, ನಮ್ಮ ವಾಚ್ಮ್ಯಾನ್ ಮಗಳನ್ನು. ನೀನು ಎಲ್ಲಿ ಹೋಗೋದು, ಎಲ್ಲಿ ಶಾಲೆಗೆ ಹೋಗೋದು, ಶಾಲೆಗೆ ಹೋಗಬೇಕು, ಹಾಗೆ ಅವಳ ಹತ್ರ ಜಾಸ್ತಿ ಮಾತಾಡ್ತಾ ಇದ್ರು. ಕೊನೆಗೆ ಅವರ ಕಾರನ್ನು ಡ್ರೈವ್ ಮಾಡಿ ಅದ್ರ ಜೊತೆ ಒಂದು 4-5 ಜನರನ್ನು ಸೇರಿಸ್ಕೊಂಡು ನಾವು ಇಲ್ಲಿ ಕಾಪುವಿನ ಬೀಚ್ ರಿಸಾರ್ಟಿಗೆ ಹೋದೆವು. ಅಲ್ಲಿ ರಾಧಾ ಹೋಟೆಲಲ್ಲಿ ಬೆಳಗ್ಗೆ ಇಲ್ಲಿ ಕಾಫಿ ಆಗಿದೆ ನಮ್ಮದು ಮನೆಯಲ್ಲಿ. ಅಲ್ಲಿ ಒಂದು 11 ಗಂಟೆ ಪುನಃ ಎಲ್ಲರ ಜೊತೆ ಕಾಫಿ ಕುಡಿದೆವು. ಅವರು ಖುಷಿಯಾಗಿ ಇದ್ದರು. ಅಲ್ಲಿಂದ ಒಂದು 11:30 ಆಗುವಾಗ ನಾವು ಅಲ್ಲಿ ರಿಸಾರ್ಟಿಗೆ ಹೋದೆವು. ಅಲ್ಲಿ ಎಲ್ಲ ರೂಮ್ ಓಕಿಪೈ ಆದೆವು, AC ರೂಮ್ ಇದ್ದು. ಇವರು ಏನು ಗೊತ್ತಿಲ್ಲ, ಸ್ವಲ್ಪ ಸುಸ್ತಾದಾಗೆ ಇವರು ಮತ್ತು ನನ್ನ ಜೊತೆ ಡಾಕ್ಟರ್ ವಸಂತ್ ಕುಮಾರ್ ಅಂತ ಇದ್ದಿದ್ದು, ನಮ್ಮ ಪ್ರಿನ್ಸಿಪಾಲ್ ನಾರಾಯಣ ಗುರು ಕಾಲೇಜ್. ಅವರು ಸ್ವಲ್ಪ ಒಂದು ಅರ್ಧ ಗಂಟೆ ನಿದ್ದೆ ಮಾಡಿದ್ದಾರೆ. ತುಂಬ ಶೆಕೆ ಇತ್ತು, ಸ್ವಲ್ಪ AC-ಯಲ್ಲಿ ನಿದ್ದೆ. ನಾವೆಲ್ಲ ಶರ್ಟ್ ತೆಗೆದು ಏನು ಸ್ವಲ್ಪ ಒಂದು ಫಿಶ್ ಎಲ್ಲ ತಿಂದ್ಕೊಂಡು ಸ್ವಿಮ್ಮಿಂಗ್ ಪೂಲಿಗೆ ಇಳಿಬೇಕು ಖುಷಿಯಾಗಿ ಅಂತೇಳಿ. ನಾನು, ಮಕ್ಕಳು ಮತ್ತು ನನ್ನ ಜೊತೆ ಪ್ರಶಾಂತ್ ಅಂತೇಳಿ ಒಂದು 2-3 ಮಕ್ಕಳು ಸ್ವಿಮ್ಮಿಂಗ್ ಪೂಲಲ್ಲಿ ಸ್ನಾನ ಮಾಡ್ತಾ ಇದ್ದೆವು, ಈಜಾಡ್ತಾ ಇದ್ದೆವು. ಇವರು ಸ್ವಲ್ಪ 2 ಫಿಶ್ ತಿಂದರು, ಆಚೆ ಹೋಗ್ತಾ ಇದ್ರು. ನಿದ್ದೆಯಿಂದ ಎಬ್ಬಿಸಿದ್ದು ನಾವೇ. ನೀವು ಎಂಜಾಯ್ ಮಾಡ್ಲಿಕ್ಕೆ ಬಂದದ್ದು ಮಲಗ್ತಾ ಇದ್ದೀರಲ್ಲ ಅಂತೇಳಿ ಇಬ್ಬರನ್ನು ಕೂಡ. ಇಬ್ಬರು ಎದ್ಕೊಂಡು ಬಂದರು, ಫಿಶ್ ತಿಂದರು. ನಮ್ಮನ್ನು ನೋಡಿ ಸ್ವಲ್ಪ ಆಚೆ ತಿರುಗಾಡ್ತಾ ಇದ್ರು. ಸ್ಲೋಲಿ ನೀರಿಗೆ ಬಂದರು.
ನೀರಿಗೆ ಬಂದು ಅವರು ಸ್ವಿಮ್ ಮಾಡಿಕೊಂಡೇ ಆ ಬದಿಯಿಂದ ಈ ಬದಿಗೆ ಬಂದರು. ನಮ್ಮ ಜೊತೆ ಇದ್ದ ಸ್ನಾನ ಮಾಡುವವರು ಕೂಡ ಹೇಳಿದರು, ಅವರೇ ಹೇಳಿದರು ಒಳ್ಳೇದಾಗ್ತದಲ್ಲ, ತುಂಬ ಖುಷಿ ಆಗ್ತದಲ್ಲ ಈ ಸೆಕೆಗೆ ಅಂತೇಳಿ. ಹೀಗೆ ಫನ್ ಎಂಜಾಯ್ ಮಾಡ್ತಾಯಿದ್ರು. ನೋಡ್ತಾ ಇದ್ದಾಗೆ ಒಂದೆರಡು ಕ್ಷಣದಲ್ಲಿ ಅವರು ನೀರಿನ ಒಳಗೆ ಹೋದರು. ಕುಸಿದು ಬಿದ್ದ ಏನಂತೇಳಿ, ಈಗ ಸ್ವಿಮ್ ಮಾಡುವವರು ಹೇಗೆ ಅಂತೇಳಿ ನೆಲಗೆ ಹೋದರು. ಹೀಗಾಗುವಾಗ ಒಂದು ಅಲ್ಲಿ ಒಟ್ಟಿಗೆ ಇದ್ದಂಥ ನಮ್ಮ ಸ್ನೇಹಿತರೊಬ್ಬರು ಹೇಳಿದರು, ಸುರೇಶ್ ಅಣ್ಣ ಅಡಿಯಲ್ಲಿ ಯೋಗ ಮಾಡ್ತಾ ಇದ್ದಾರೆ ಅಂತೇಳಿ, ಕಾಲಲ್ಲಿ ಸ್ವಲ್ಪ ತಾಗಿತ್ತು. ಆಗ ಅಲ್ಲಿಗೆ ಅದು ಬಿದ್ದ ಹಾಗೆ ಆಯಿತು. ಇಮಿಡಿಯೇಟ್ ಅವರು ಎತ್ತಿದ್ರು, ನಾನು ಇಮಿಡಿಯೇಟ್ ಮೇಲೆ ಹೋದೆ. ಅವರು ಸ್ವಿಮ್ಮಿಂಗ್ ಪೂಲಲ್ಲಿದ್ದರು. ಮೇಲೆ ಶರೀರವನ್ನು ಮೇಲೆ ತೆಗೆದು ಪ್ರಥಮ ಚಿಕಿತ್ಸೆ ಕೊಟ್ಟೆವು. ಅವರ ಹೊಟ್ಟೆಗೆ ಒತ್ತಿ ನೀರು ಹೊರಗೆ ಬರುವಂಥ ಚಿಕಿತ್ಸೆಯನ್ನು ಕೊಟ್ಟರು. ನಮ್ಮ ಜೊತೆ ಲೋಕೇಶ್ ಉಳ್ಳಾಲ ಅಂತ ಹೇಳಿದರು, ತುಂಬ ಎಕ್ಸ್ಪರ್ಟ್ ಅವರು ಪ್ರಥಮ ಚಿಕಿತ್ಸೆ ಕೊಟ್ಟರು. ಯಾವುದೇ ರೀತಿ ಮಾಡಿದ್ರು ಈ ಹೊಟ್ಟೆಯನ್ನು ಒತ್ತುವಾಗ ಈ ನೀರು ಬರೋದ್ರ ಬದಲು ಫುಡ್ ಬಂತು. ನಮಗೆ ಆಯಿತು, ಯೂಶ್ವಲಿ ನೀರು ಬರಬೇಕು, ಕಣ್ಣೆಲ್ಲ ಒಂದು ಸ್ವಲ್ಪ ಸ್ಪಷ್ಟ ಕಾಣದಾಗೆ ಆಯಿತು. ಇಮಿಡಿಯೇಟ್ ನಾವು ಒದ್ದೆ ಬಟ್ಟೆಯಲ್ಲೇ ಎದ್ದುಕೊಂಡು ನೇರವಾಗಿ ಹಾಸ್ಪಿಟಲ್ಗೆ ಹೋದ್ವಿ. ಕಾರಲ್ಲಿ ನೇರ ಕೂತ್ಕೊಂಡು ಅದೇ ಇದರಲ್ಲಿ ಡ್ರೆಸ್ಸಲ್ಲಿ ಒದ್ದೆಯಲ್ಲಿ ಇದ್ದುಕೊಂಡು ಹಾಸ್ಪಿಟಲ್ಗೆ ಹೋದ್ವಿ. ಅಲ್ಲಿ ಹತ್ತಿರದ ಹಾಸ್ಪಿಟಲಲ್ಲಿ ಆಗಲಿಲ್ಲ, ನೀವು ಆದರ್ಶ ಹಾಸ್ಪಿಟಲಿಗೆ ಹೋಗಿ ಅಂತ ಹೇಳಿದ್ರು. ಅಲ್ಲಿಗೆ ಹೋದೆವು. ನಮಗೆ ಎಷ್ಟು ಹೆದರಿಕೆ, ಎಷ್ಟು ಚಿಂತೆ ಅಂತ ಹೇಳಿದರೆ, ಇಷ್ಟೆಲ್ಲ ಸಂಘಟನೆಗಳಲ್ಲಿರುವಂಥ ಒಬ್ಬ ವ್ಯಕ್ತಿಯನ್ನು ನಾವು ಕರ್ಕೊಂಡು ಹೋಗಿದ್ದೇವೆ. ನಾವು ಅವರನ್ನು ತಂದೆ ಹಿಂದೆ ಬಿಡಬೇಕು. ಸಾಯುವುದು ಇವತ್ತಿನ ಈ ಕ್ಷಣಕ್ಕೆ ಅವರು ಸಾಯಬಾರ್ದು. ಅದು ನನ್ನದೊಂದು ಉದ್ದೇಶ ಆಗಿತ್ತು. ನನಗೆ ಅಂದರೆ ನಾನು ಕಾರಲ್ಲಿ ಆಸ್ಪತ್ರೆಗೆ ಹೋಗುವವರೆಗೂ ಕೂಡ ನನ್ನ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಇವರನ್ನೊಂದು ಹೇಗಾದರೂ ಬದುಕಿಸಬೇಕು, ಹೇಗಾದರೂ ದೇವರ ಹತ್ರ ಪ್ರೇಯರ್ ಮಾಡಬೇಕು, ಹೇಗಾದರೂ ಹರಕೆ ಹೇಳಬೇಕು. ಇವರು ನಮ್ಮ ಜೊತೆ ಇವತ್ತು ನಮ್ಮ ಜೊತೆ ಬರಬೇಕು, ನಾವು ಬಿಟ್ಟು ಹೋಗಬಾರ್ದು ಈ ಕ್ಷಣಕ್ಕೆ ಅಂತೇಳಿ ಶತಾಯಗತಾಯ ಮಾಡಿ ಹೋದೆವು. ಹೋದಾಗ ಹಾಸ್ಪಿಟಲಲ್ಲಿ ಡಾಕ್ಟ್ರಲ್ಲಿ ರಿಕ್ವೆಸ್ಟ್ ಮಾಡುವಾಗ, ಅವ್ರು ಪಲ್ಸ್ ರೇಟ್ ನೋಡುವಾಗ, ಇಲ್ಲ ಇವರೇ ನೀವು ಡೆಡ್ ಬಾಡಿ ಅಂತ ತಂದು ಕೊಟ್ಟಿದ್ದೀರ ನಮಗೆ ಅಂತೇಳಿ ಹೇಳ್ತಾ ಇದ್ದಾರೆ. ನಮಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವರ ಶ್ರೀಮತಿ ಸೌಮ್ಯಕ ಕೂಡ ನಮ್ಮ ಜೊತೆ ಇದ್ದಾರೆ. ಅಲ್ಲಿಂದ ಪೊಲೀಸ್ ಸ್ಟೇಷನಿಂದ ಅಲ್ಲಿಂದ ಇದು ಪೋಸ್ಟ್ ಮಾರ್ಟಮ್, ಈ ರೀತಿ ಒಂದು ರೀತಿಯಲ್ಲಿ ನನಗಾಯಿತು. ನಾವು ಇಷ್ಟರವರೆಗೆ ನನ್ನ ಜೀವಮಾನದಲ್ಲಿ ಒಬ್ಬ ವ್ಯಕ್ತಿ ನನ್ನ ಎದುರು ತೀರಿದ್ದನ್ನು ನಾನು ಕಾಣಲಿಲ್ಲ. ಸುರೇಶ್ ಅಣ್ಣ ಇಸ್ ದ ಫಸ್ಟ್ ಪರ್ಸನ್. ನಮ್ಮ ಎದುರಲ್ಲಿ ನೋಡ್ತಾ ಇರುವಾಗಲೇ ಒಬ್ಬ ವ್ಯಕ್ತಿ, ನಾವು ಟಿ ವಿಯಲ್ಲಿ ಅದರಲ್ಲಿ ಇದರಲ್ಲಿ ಎಲ್ಲ ನೋಡ್ತಾ ಇರ್ತೇವೆ, ವಾಟ್ಸಪ್ಪಲ್ಲೆಲ್ಲ. ಸೊ ಆ ಕ್ಷಣದಲ್ಲಿ ಅವರ ಜೀವ ಹೋಗಿತ್ತು. ಆ ಕ್ಷಣದಲ್ಲಿ ಅದು ಹೇಗೆ ಆಗಿದೆ ಏನಾಗಿದೆ ಅಂತ ಗೊತ್ತಿಲ್ಲ. ಮೋಸ್ಟ್ ಪ್ರೊಬೆಬ್ಲಿ ಅದು ಮಾಸಿವ್ ಹಾರ್ಟ್ ಅಟ್ಯಾಕ್ ಇರಬಹುದು. ಡಾಕ್ಟರ್ ಕೂಡ ಆ ರೀತಿಯ ಒಂದು ಒಪಿನಿಯನ್ ಎಕ್ಸ್ಪ್ರೆಸ್ ಮಾಡಿದ್ರು. ಸೊ ಈ ರೀತಿ ಅವರ ಕೊನೆ ಕ್ಷಣಗಳಿದ್ದು. ನಾವೆಲ್ಲರೂ ಕೂಡ 2 ದಿವಸದ ಅವಧಿಗೆ ಹೋಗಿದ್ದೆವು. ಆ ದಿವಸ ಅಲ್ಲಿದ್ದುಕೊಂಡು ಊಟ ಮಾಡಿಕೊಂಡು ರಾತ್ರಿ ಡ್ಯಾನ್ಸ್, ಮ್ಯೂಸಿಕ್, ಗೇಮ್ಸು, ಕಾಂಪಿಟೇಷನ್ಸ್ ಎಲ್ಲ ಮಾಡಿಕೊಂಡು ಮರು ದಿವಸ ಇದ್ಕೊಂಡು ಬರಬೇಕು. ಆದರೆ ಇವರಿಗೊಂದು ಮಾತು ಕೊಟ್ಟಿದ್ದಾರೆ ಅವರು, ಬೆಳ್ಳಂಬೆಳಿಗ್ಗೆ ನಾನು ರಾಮಕೃಷ್ಣ ಆಶ್ರಮದಲ್ಲಿ ಇದ್ದೇನೆ, ನಾನು ಇವತ್ತು ಶನಿವಾರ, ನನಗೆ ಇವತ್ತು ಹೋಗ್ಲಿಕ್ಕೆ ಉಂಟು, ನಾನು ಇಲ್ಲುವುದಿಲ್ಲ, ರಾತ್ರಿ ಹೋಗುವುದೇ ಅಂತೇಳಿ ಹೇಳ್ತಾ ಇದ್ರು. ಬಟ್ ಖಂಡಿತವಾಗಿ ನಾವು ಬಿಡ್ತಾ ಇರಲಿಲ್ಲ ಅವರನ್ನು. ಬಟ್ ಅವರು ಆ ರೀತಿಯ ಒಂದು ನಿಷ್ಠೆ ಇತ್ತು ಅವರಿಗೆ. ಬಟ್ ನನಗಂತೂ ಆಯಿತು, ನಾವು ಅವರನ್ನು ಉಳಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತ. ಎಸ್, ರಿಯಲಿ ತುಂಬಾ ಬೇಸರದ ವಿಷಯ, ತುಂಬಾ ಗ್ರೇಟ್ ಪರ್ಸನಾಲಿಟಿಯನ್ನು, ಅದು ದುರಂತ. ಎಸ್, ಅನ್ಫಾರ್ಚುನೇಟ್ಲಿ ಏನು ಮಾಡುವಾಗಿಲ್ಲ. ಎಸ್, ಇದು ದಿಲ್ ರಾಜು ಅವರೇ, ನೀವು ಈಗ ಅವರೊಬ್ಬ ಸ್ನೇಹಿತನಾಗಿ ಅವರ ಕುಟುಂಬಿಕರಿಗೆ ಯಾವ ರೀತಿ ಸಾಂತ್ವನವನ್ನು ಹೇಳಿದ್ದೀರಿ? ತೇಜೋಮಯ ಅವರೇ. ಅದೇ ಇವತ್ತು ನಾವೇನು ನಮ್ದೇನು ಕಾರ್ಯಕ್ರಮ ಆಯಿತು, ನುಡಿನಮ ನಾಯಕರು ಶ್ರದ್ಧಾಂಜಲಿ ಸಭೆ ಆಗುವಂಥ ಒಂದು ವ್ಯವಸ್ಥೆ ನೋಡಿದರೆ ಅವರ ವ್ಯಕ್ತಿತ್ವ ನಮಗೆ ಇವತ್ತು ಪರಿಚಯ ಆಗ್ತದೆ. ಇವತ್ತು ಅವರ ವ್ಯಕ್ತಿತ್ವದಿಂದ ನಾವು ವಿಶೇಷವಾಗಿ ಇವತ್ತಿನ ರಾಜಕಾರಣಿಯವರು ಅಂತ ಹೇಳ್ಕೊಳ್ಳೋರು ಯಾರಿದ್ದಾರೆ ಸಮಾಜದಲ್ಲಿ, ಅವ್ರು ಕಲಿಯುವಂಥ ತುಂಬ ಇದೆ. ಇವತ್ತು ಹಿರಿಯವರು ಹೇಳಿದಾಗೆ ಹಿಂದೂ ಸಮಾಜೋತ್ಸವದ ವಿಷಯ ಬರುವಾಗ ಮತ್ತು ಪಕ್ಷದ ವಿಷಯ ಬರುವಾಗ ಅವರ ನಿರ್ಧಾರಗಳೇನು, ಇವತ್ತು ಆ ಒಂದು ಭಾವನೆ ಇವತ್ತು ನಮ್ಮ ABVP ಶಂಕರ್ರಾಯರು ಮಾಡುವಾಗ ಅವ್ರು ABVP ಕಾರ್ಯಕರ್ತ ಅಂತೇಳಿ ನಮ್ಗೆ ಮೊನ್ನೆ ಗೊತ್ತದು, ಅವರ ಕನೆಕ್ಷನ್ ಇತ್ತಂತೇಳಿ ಗೊತ್ತಿತ್ತು. ಬಟ್ ಅವರ ಒಂದು ಸ್ಟ್ಯಾಂಡ್ ಅವ್ರು ಕೇಳಿದ್ರು, ನೀವು ABVP ಯಾಕೆ ಬಿಡ್ತಾ ಇದ್ದೀರಿ ಅಂತ ಕೇಳುವಾಗ, ಇಲ್ಲ ನನ್ನ ಒಪಿನಿಯನ್ ಅಲ್ಲಿ ಡಿಫ್ರೆನ್ಸಸ್ ಇದೆ, ಸೊ ನಾನು ಅದು ಬಿಡ್ತಾ ಇದ್ದೇನೆ. ಬಟ್ ಅವ್ರು ಕೇಳಿದ್ರು, ನೀವು ಎಮರ್ಜೆನ್ಸಿ ಅಂತ ಒಂದು ಪರಿಸ್ಥಿತಿಯಲ್ಲಿ ನೀವು ಆ ಕಾಂಗ್ರೆಸ್ ಪಕ್ಷವನ್ನು ನೀವು ಬೆಂಬಲಿಸ್ತೀರ ಅಂತ ಕೇಳುವಾಗ ಅವ್ರು ಹೇಳಿದ ಮಾತು, ನಾನು ಒಬ್ಬ ವ್ಯಕ್ತಿಗೆ ನಿಷ್ಠನಲ್ಲ, ನಾನು ಪಕ್ಷಕ್ಕೆ ನಿಷ್ಠ. ಇವತ್ತು ಅಂತ ಒಂದು ರಾಜಕಾರಣಿಗಳು ಇವತ್ತು ಸಮಾಜಕ್ಕೆ ಬೇಕು. ಅದು ಆದರ್ಶ. ಇವತ್ತು ಕಾಂಗ್ರೆಸ್ ಪಕ್ಷದವರು ಅವರನ್ನು ಆದರ್ಶವಾಗಿ ಇಟ್ಕೊಂಡು ಇವತ್ತು ಕಾರ್ಯಕ್ರಮಗಳನ್ನು ಹಾಕೊಳ್ಬೇಕು ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಮನೆಯವರಿಗೆ ಅಂತೂ ಇದೊಂದು ಅವರಿಗೆ ನಾವು ಹೇಳುವಂಥದ್ದು, ಯಾಕಂದ್ರೆ ಅಷ್ಟು ತುಂಬಾ ಕಷ್ಟ. ಅವರು ಕೂಡ ಆ ಒಂದು ಆದರ್ಶವನ್ನು ಇಟ್ಕೊಂಡು ಖಂಡಿತ ಮುನ್ನಡೀತಾರೆ ಅಂತ ಹೇಳುವ ಒಂದು ವಿಶ್ವಾಸ ಕೂಡ ನಮಗೆ. ಎಸ್, ತೇಜಮಯ್ಯರೇ, ಕೊನೆಯದಾಗಿ ಅವರ ಮನೆ, ಅವರ ಕುಟುಂಬ, ಅವರ ಬಂಧುಗಳ ಅದೇ ಹೇಳಿದಾಗೆ, ಈಗ ಎಲ್ಲ ಹೇಳಿದಾಗೆ ಅವರು ಸ್ವಂತಕ್ಕೆ ಸ್ವಲ್ಪ ಪರರಿಗೆ ಅತ್ಯಧಿಕ ಅಂತ ಹೇಳುವ ಒಂದು ನೀತಿಯನ್ನು ಪಾಲಿಸಿಕೊಂಡು ಬಂದವರು. ಅದರಿಂದಾಗಿ ಮನೆಯವರಿಗೆ
ಅವ್ರು ಸಿಕ್ತಿದ್ದದೇ ನನಗೆ ಡೌಟು, ಒಂದು ರಾತ್ರಿ ಮಲಗಲಿಕ್ಕೆ ಹೋಗಿ ಬೆಳಿಗ್ಗೆ ಎದ್ದ, ಒಂದು ಚಾ ಬೆಳಿಗ್ಗೆ ಕುಡಿ- ರಾತ್ರಿ ಚಾ ಕುಡಿಯೋ ಒಂದು ಯಾರಾದರೂ ಬಂದು ಅವರನ್ನು ಕರ್ಕೊಂಡು ಹೋಗುವ ಸಂದರ್ಭ ಸಹ ಇತ್ತು. ಅದನ್ನು ಬಿಟ್ಟು ಅವರು ಸೀದಾ ಎದ್ದು ಹೋಗ್ತಿದ್ದವರು. Yes, ಮೊನ್ನೆ ನುಡಿ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಅವರ ಮನೆ ಸಮೀಪದ ಭಗಿನಿ ಸಮಾಜದ ಅವರು ಹೇಳ್ತಾ ಇದ್ರು, ಒಂದು ದಿವಸ ರಾತ್ರಿ ಅಪರಾತ್ರಿ 2 ಗಂಟೆಗೆ ನಮ್ಮ ಭಗಿನಿ ಸಮಾಜದ ಒಂದು ಮಗುವಿಗೆ ಹುಷಾರಿಲ್ಲ, ಅನಾರೋಗ್ಯ ಸಮಸ್ಯೆ ಆದ ತಕ್ಷಣ ನಾವು ಫೋನ್ ಮಾಡಿದ್ದು ಕರೆದದ್ದೇ ಕೂಡಲೇ ಸುರೇಶ್ ಶೆಟ್ಟಿ ಅವರನ್ನು. ಇದ್ದ ಅಪರಾತ್ರಿಯಲ್ಲಿ ಸ್ಟೇಜಿನಲ್ಲಿ ಕೂಡ ಬಂದಿದ್ದಾರೆ. ಬಂದು ಆಸ್ಪತ್ರೆಗೆ ಕರ್ಕೊಂಡು ಹೋದ್ರು ಆ ಕರ್ಕೊಂಡು ಮಗುವನ್ನು. ಹೋಗಿದ್ದಾರೆ. ಅದರಿಂದಾಗಿ ಮೊನ್ನೆ ಅವರ ಮಿಸ್ಸಸ್ ಮತ್ತು ಅವರ ಮಿಸ್ಸಸ್ನ ಅಕ್ಕ ಅವರೆಲ್ಲ ಬಂದಿದ್ರು. ಅವರೆಲ್ಲ ನಮ್ಮ ಟೌನಲ್ಲಿ ನಮ್ಮಕ್ಕೆ ನಿನ್ನೆ ನಮ್ಮದು ಕಾಂಗ್ರೆಸ್ ಸೌತ್ ಬ್ಲಾಕಿನ ಕಾಂಗ್ರೆಸ್ ಕಾರ್ಯಕರ್ತರದ್ದು ಒಂದು ನುಡಿ ನಮನ ಇತ್ತು ಅಲ್ಲಿ, ಶ್ರದ್ಧಾಂಜಲಿ. ಅಲ್ಲಿ ಅವರ ಮಗಳು ಮತ್ತು ಮಗ ಬಂದಿದ್ದರು, ರಾಮನಾಥ್ ರೈ ಸಹ ಬಂದರು. ಎಲ್ಲ ಬಂದು ನಿಜವಾಗಿ ನಮಗೆ ಇದಾಯಿತು. ಮಕ್ಕಳು ಮತ್ತು ಇವರನ್ನು ಯಾವ ಥರದಲ್ಲಿ ಅವರು ಬೆಳೆಸಿದ್ರು ಅಂತ ಹೇಳಿದರೆ, ನಿಜವಾಗಿ ಇಂಥ ಒಂದು ಅವಕಾಶಕ್ಕೆ, ಈ ಘಟನೆಗೆ ಅವರನ್ನು ತಯಾರು ಮಾಡಿದಾಗೆ ಕಾಣ್ತದೆ ನನಗೆ. ಯಾಕಂತ ಹೇಳಿದ್ರೆ ಆತ್ಮಸ್ಥೈರ್ಯ ಅವರ ವಿಷಯದಲ್ಲಿ, ಅವರ ಬ್ಯಾಕ್ಗ್ರೌಂಡ್ ಅಲ್ಲಿ ನಿಮಗೆ ಕೆಲದಿದ್ದು ಇವರಿಗೆ ದಿಲ್ರಾಜ್ ಅವರಿಗೆ ಗೊತ್ತಿರ್ಬೋದು. ಅವರು ಒಬ್ಬ ಸಂಬಂಧಿ ಅಣ್ಣ ಅಂತೇಳಿ ಕಸಿನ್ ಲೋಕನಾಥ್ ಶೆಟ್ಟಿ ಅಂತೇಳಿ ಅದೇ ಪರಿಸರದಲ್ಲಿ ನಮ್ಮ ಮಕ್ಕಳಿರುವಾಗ ಬಹಳ ದೊಡ್ಡ ಸ್ಟ್ರಾಂಗ್ ಕಾಂಗ್ರೆಸ್ ಮೆನ್ ಆಗಿದ್ರು ಆಗ. ಈಗ ಲೋಕನಾಥ್ ಶೆಟ್ಟಿ ಆ ಸಂದರ್ಭದಲ್ಲಿ ಜಪ್ಪಿನ ಮಗರು ಮತ್ತು ಜಪ್ಪು ಕಾರ್ಖಾನೆಗಳ ಎದುರಲ್ಲಿ CPMನ ಸ್ಟ್ರಾಂಗ್ ಹೋಲ್ಡ್. ಇವರನ್ನು ಅಲ್ಲಿ ಅವರಿಗೆ ತಡೆಯಲಿಕ್ಕಾಗದೆ ಇವರು ಓಣಿಯಲ್ಲಿ, ಆಗ ರೋಡ್ಗಳಿರಲಿಲ್ಲ, ಓಣಿಯಲ್ಲಿ ಮೇಲೆ ನಿಂತು ಕತ್ತಿಯಿಂದ ಹೊಡೆದು ಅವರನ್ನು ಮಾಡಿದ್ರು. ಅಷ್ಟು ಒಬ್ಬ ಗಟ್ಟಿ ಅಂತ ಹೇಳಿದ್ರೆ ಒಂದು 10 ಜನರನ್ನು ಅವರು ಎದುರಿಸಲಂತ ಲೋಕನಾಥ್ ಶೆಟ್ಟಿ ಅವರ ಅಣ್ಣ. ಅಂತ ಇದರಿಂದ ಬಂದವರು ಗರಡಿ ಮನೆ ಅಂತೇಳಿ ನಿಮ್ಗೆ ಗೊತ್ತಾಯ್ತಲ್ಲ. ಇನ್ನೊಬ್ಬ ಅಣ್ಣ ನಮ್ಮ ಜಗಜ್ಜೀವನ್ ಶೆಟ್ರು ಅಂತ ಹೇಳಿ ಬಹಳ ಒಂದು ಲೇಬರ್ ಲೀಡರ್ ಆಗಿದ್ರು. ಅದರಿಂದಾಗಿ ನಿಜವಾಗಿ ಅವರನ್ನು ನಾವು ನೋಡಬೇಕಾದ್ರೆ ಅವರ ಆ ಒಂದು ಪರಿಸರ, ಅವರು ಬೆಳೆದು ಬಂದ ರೀತಿ, ಅದರಿಂದಾಗಿ ನಮಗೆ ಇವತ್ತು ಅವರು ಹೋದಾಗ ನಿಜವಾಗಿ ಬೇಸರ ಆಗ್ತದೆ. ಸಾವು ನಿಶ್ಚಿತ. ನಾವೆಲ್ಲ 70ರ ಗಡಿ ದಾಟಿದವರು. ಹೌದು, ಅವರು ಆರೋಗ್ಯವನ್ನು ಅಷ್ಟು ಚೆನ್ನಾಗಿ ನೋಡಿಕೊಂಡು ಬಂದವರು. ನನಗೂ ಆಶ್ಚರ್ಯ, ಯಾಕಂತ 2 ದಿವಸ ಮೊದಲು ನಮ್ಮ ಮನೆಗೆ ಬಂದು ನನ್ನ ಹತ್ರ ವಿಚಾರ ವಿನಿಮಯ ಮಾಡಿ ಯಾವಾಗಲೂ ಉಂಟು ಅವರ ಹತ್ರ. ಇದೇ ಹಿಂದೂ ಸಮಾಜೋತ್ಸವದಲ್ಲಿ ನನಗೆ ಅವರಿಗೆ ರಾತ್ರಿ ಹಗಲಾಗಿದೆ, ಕೊನೆಗೆ ಯಾಕೆ ಬಿಟ್ಟು ಬಂದ್ರು ಅಂತೇಳಿ ಪುನಃ ನಮ್ಮ ಹತ್ರ ಇದು ಮಾಡಿದ್ರು. ದುಶ್ಚಟಗಳಿಲ್ಲ, ಯಾವ್ದಿರ್ಲಿಲ್ಲ ನಿಜವಾಗಿ, ಯಾವ್ದಿರ್ಲಿಲ್ಲ. ಯಾಕಂದ್ರೆ ನಮ್ಮ ಒಂದು ಟೀಮ್ ಉಂಟು ಅಲ್ಲಿ, ಯಾರಿಗೆ ಸಹ ಮಟ್ಟಿಗೆ ಎಲ್ಲರೂ ಅವರಾಗಿ. ಸದಾಶಿವ ಅಂತ ಅವರ ಕೊಲ್ಲಿಗೊಬ್ಬ ಇದ್ದಾನೆ, ಅವರದೇ ಪ್ರಾಯ ಆಗಿರ್ಬೋದು. ಅವರು ಇವರು ಅಂತ ಹೇಳಿದ್ರೆ ಒಂದೇ ದೇಹ 2 ಜೀವ ಅಂತ ಇದೊಂದು ಇದೆ ಅಂತ ಹೇಳ್ತೇವಲ್ಲ, ಹಾಗಿದ್ದಾರೆ ಈಗ ಇವತ್ತಿಗೆ ಸಹ. ನೀವು ಗುಂಪಲ್ಲಿ ಹೊರತುಪಡಿಸಿದ ವ್ಯಕ್ತಿ ಅಂತ ಹೇಳಿದ್ರೆ ಸುರೇಶ್ ಶೆಟ್ಟಿ ಅವರು ಯಾವಾಗಲೂ. ಅದರಿಂದಾಗಿ ಅವರ ನಿಜವಾಗಿ ಈ ಸಂದರ್ಭದಲ್ಲಿ ಧೈರ್ಯವನ್ನು ಕೊಡ್ಲಿಕ್ಕೆ ದೇವರು ಅವರಿಗೆ ಒಂದು ದಯಪಾಲಿಸಬೇಕು. ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ನಾವು ಕೊಡ್ತಿದ್ದೇವೆ. ಸುರೇಶ್ ಶೆಟ್ಟಿ ನಿತ್ಯ ನಿರಂತರ ನಮ್ಗೆ ನೆನಪು, ಯಾವಾಗಲೂ ನಮ್ಗೆ ಆಗ್ತಿದೆ. ಸುರೇಶ್ ಶೆಟ್ಟಿ ನಮ್ಮನ್ನು ಬಿಟ್ಟು ಹೋಗ್ಲಿಲ್ಲ, ಇದ್ದಾರೆ, ನಮ್ಮ ಕಣ್ಣೆದುರೇ ಇದ್ದಾರೆ. ಪ್ರತಿ ಕಾರ್ಯಕ್ರಮದಲ್ಲಿ ನಮ್ಮೊಡನೆ ಅವರು. ನವೀನ್ ಶೆಟ್ಟಿ ಅವರೇ, ಅವರ ಬಂಧು ಕುಟುಂಬಗಳ ನಡುವೆ ಒಡನಾಟ, ಅವರಿಗೆ ಕೊನೆಯದಾಗಿ ನಿಮ್ಮ ಒಂದು. ನಾನು ಈಗ ತುಂಬಾ ಜನರು ಸೇರ್ತಾರೆ, ಅವರು ಸಾಯುವಾಗ ನಾವು ನೋಡಿದ್ದೇವೆ, ತುಂಬಾ ಜನ ಸೇರಿದ್ದಾರೆ, ದುಃಖ ಪಟ್ಟಿದ್ದಾರೆ. ಲಯನ್ಸ್ನವರಿದ್ದಾರೆ, ಸೇವಾದಳದವರಿದ್ದಾರೆ, ರಾಜಕೀಯದವರಿದ್ದಾರೆ, ಅಥವಾ ರಾಮಕೃಷ್ಣ ಮಠದವರು ಇರ್ಬೋದು, ಎಲ್ಲರೂ ಇರ್ತಾರೆ. ಆದರೆ ಅತ್ಯಂತ ಹೆಚ್ಚು ದುಃಖ ಪಡುವವರು ಮನೆಯವರು, ನಿತ್ಯ ನಿರಂತರ ಅವರೊಟ್ಟಿಗೆ ಇರುವವರು. ಮನೆಯವರಿಗೆ ಆಗುವಂಥ ದುಃಖ ಯಾರಿಗೂ ಆಗುವುದಿಲ್ಲ. ಸೊ ನಾನು ಈ ಸನ್ನಿವೇಶದಲ್ಲಿ ಹೇಳುವುದು ಇಷ್ಟೇ, ಅವರು ಅಂತಹ ಒಬ್ಬ ಮಹಾನ್ ವ್ಯಕ್ತಿಯನ್ನು ಕಳ್ಕೊಂಡಂತಹ ಅವರ ಪತ್ನಿ ಮಕ್ಕಳಿಗೆ ಈ ದುಃಖವನ್ನು ಸಹಿಸುವಂತಹ ಶಕ್ತಿಯನ್ನು ದೇವರು ಕರುಣಿಸಬೇಕು. ಮತ್ತು ನಮಗೆಲ್ಲರಿಗೂ ಕೂಡ ಅಷ್ಟೇ ದುಃಖ ಆಗಿದೆ, ಆದರೂ ನಾವು ಇಂದಲ್ಲ ನಾಳೆ ಮರೆತೇವೆ. ಬಟ್ ಅವರಿಗಂತೂ ಅದು ತುಂಬಲಾರದ ನಷ್ಟ. ಅವರು ಈ ದುಃಖವನ್ನು ಸಹಿಸಲಿ, ದೇವರು ಸೌಮ್ಯಕ್ಕನಿಗೆ ಮತ್ತು ಮಕ್ಕಳಿಗೆ ಮತ್ತು ಅವರೆಲ್ಲ ಕುಟುಂಬಸ್ಥರಿಗೆ, ನಮಗೆಲ್ಲರಿಗೂ ಕೂಡ ಆ ದುಃಖವನ್ನು ಸಹಿಸುವಂಥ ಶಕ್ತಿಯನ್ನು ನೀಡಲಿ. ನಾವೆಲ್ಲರೂ ಕೂಡ ಇಷ್ಟೇ ಹೇಳ್ಬೋದು, ಅವರಲ್ಲಿ 100% ಒಳ್ಳೆಯ ಗುಣಗಳಿದ್ದು, ಸ್ನೇಹ, ವಿನಯ, ಸರಳತೆ, ತಾಳ್ಮೆ ಎಲ್ಲವೂ ಕೂಡ, ಆ ಎಲ್ಲ ಗುಣಗಳಲ್ಲಿ ದೇವರು ಸ್ವಲ್ಪ ಅಂಶವನ್ನಾದರೂ ನಮಗೆ ಕರುಣಿಸಲಿ. ನಾವೆಲ್ಲರೂ ಕೂಡ ಅದನ್ನು ಪಾಲಿಸಿಕೊಳ್ಳುವ. ಅಂದರೆ ನಾವು ಕೂಡ ಒಂದು ಅಜಾತ ಶತ್ರುವಾಗಿ ಬಾಳಲಿಕ್ಕೆ ಸಾಧ್ಯನಾ ಎನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತದೆ. ಅದನ್ನು ದೇವರು ಕರುಣಿಸಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಸಮಾಜಮುಖಿ ಸುರೇಶ್ ಶೆಟ್ಟಿ ಅವರನ್ನು ಮಾತನಾಡಿದರೆ ಇನ್ನಷ್ಟು ಮಾತನಾಡಬಹುದು. ಅಂಥ ಒಬ್ಬ ಅಗಾಧವಾದಂಥ ಸ್ನೇಹಜೀವಿ, ಜೊತೆಗೆ ಸಮಾಜಕ್ಕಾಗಿ ನಿರಂತರವಾಗಿ
ದುಡಿದಂಥ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ದುಡಿದವರು. ಎಸ್, ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ತೇಜೋಮಯವರೇ ನಿಮಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿ ದಿಲ್ರಾಜ್ ಆಳ್ವರೇ ನಿಮಗೆ ಕೂಡ ಪ್ರೀತಿಯ B4 ನ್ಯೂಸ್ನ ಎಲ್ಲ ಸಿಬ್ಬಂದಿ ತಮಗೂ ಕೂಡ ಒಂದು ವಿಶೇಷವಾಗಿ ಧನ್ಯವಾದ ಹೇಳಿ. ಎಸ್, ಡಾಕ್ಟರ್ ನವೀನ್ ಶೆಟ್ಟಿ ಅವರೇ ನಿಮಗೆ ಕೂಡ ಪ್ರೀತಿಯ ತಾರಣ ಬಾರಿ ತುಂಬ ಒಳ್ಳೆಯದಾಗಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದೀರಿ, ನಿಮಗೆ ವಿಶೇಷವಾದ ಧನ್ಯವಾದಗಳು. ಎಸ್, ಥ್ಯಾಂಕ್ ಯು. ಎಸ್, ವೀಕ್ಷಕರೇ, ಸುರೇಶ್ ಶೆಟ್ಟಿ ಇನ್ನು ನಮ್ಮ ಜೊತೆಗೆ ನೆನಪು ಮಾತ್ರ, ಆದರೆ ಎಲ್ಲ ಗಣ್ಯರು ಅವರ ಒಡನಾಡಿಗಳು ಹೇಳಿದಾಗೆ ಅವರ ಆದರ್ಶ ಖಂಡಿತವಾಗಿ ನಮ್ಮ ನಡುವೆ ಇರುತ್ತೆ ಮತ್ತು ಇರಬೇಕು. ಎಸ್, ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.